ಹರೇ ಕೃಷ್ಣ. ಭಗವದ್ಗೀತೆ ತಿಳಿಯುವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯದ ಅವಲೋಕನ, ಅಧ್ಯಾಯ 6ರ ಅವಲೋಕನ ಅಷ್ಟಾಂಗ ಯೋಗದಲ್ಲಿ ಮುನ್ನಡೆಯುವುದು. ಮೊದಲನೇ ಶ್ಲೋಕದಿಂದ 9ನೇ ಶ್ಲೋಕದಲ್ಲಿ ನೋಡ್ಬೋದು. ಅಷ್ಟಾಂಗ ಯೋಗದ ಹಂತಗಳು 10ರಿಂದ 32ನೇ ಶ್ಲೋಕದಲ್ಲಿ, ಮನಸ್ಸನ್ನು ನಿಯಂತ್ರಿಸುವ ಅವಶ್ಯಕತೆ 33ರಿಂದ 36ನೇ ಶ್ಲೋಕದಲ್ಲಿ, ವಿಫಲ ಯೋಗಿಯ ಗಮ್ಯಸ್ಥಾನ 32ರಿಂದ 45ನೇ ಶ್ಲೋಕದಲ್ಲಿ, ಭಕ್ತಿ ಯೋಗಿ ಅತ್ಯುನ್ನತ ಯೋಗಿ 46ರಿಂದ 47ನೇ ಶ್ಲೋಕದಲ್ಲಿ ನೋಡ್ಬೋದು. ಯೋಗದ ನಿಜವಾದ ಅರ್ಥವೇನು? ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು ಉತ್ತರವನ್ನು. ಯೋಗದ ನಿಜವಾದ ಅರ್ಥವೇನು? ಸೊ ಇವತ್ತಿನ ಅಧ್ಯಾಯದ ಹೆಸರು ಧ್ಯಾನ ಯೋಗ. ಸೊ ಇಲ್ಲಿ ಕೇಳ್ತಾ ಇರುವಂತದ್ದು ಪ್ರಶ್ನೆ, ಯೋಗದ ನಿಜವಾದ ಅರ್ಥವೇನು? ನೀವು ಚಾಟ್ ನಲ್ಲಿ ಹಾಕ್ಬೋದು. ಈಗ ಪಾಶ್ಚಾತ್ಯ ದೇಶದಲ್ಲಿ ಈ ರೀತಿಯಾಗಿ ಜಯಶ್ರೀ ಅವರು ಭಕ್ತಿ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಇದು ಯೋಗನ? ಪಾಶ್ಚಾತ್ಯ ದೇಶದಲ್ಲಿ ಈ ರೀತಿಯಾಗಿ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡುವಂಥದ್ದು. ಸೊ ಇವತ್ತು ನಾವು ಅಷ್ಟಾಂಗ ಯೋಗ ಎಂದರೇನು ಅಂತ ತಿಳಿಯಲಿದ್ದೇವೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಅನುವಾದ: ದೇವೋತ್ತಮ ಪರಮ ಪುರುಷನು ಹೇಳಿದನು, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ತಾನು ಅರಿತು ಇನ್ನೊಬ್ಬರಿಗೂ ತಿಳಿಸುವುದು. ಮಲ್ಲಮ್ಮ ಅವರು ಯೋಗ ಅಂದ್ರೇನು ಅಂತ ತಿಳಿಸಿದ್ದಾರೆ. ಓಕೆ, ಈಗ ನಾವು ತಿಳಿಯುವ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಭಗವಂತ. ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಲು ಒಂದು ಸಾಧನ ಅಂತ ಭಗವಂತ ವಿವರಿಸ್ತಾನೆ. ಈಗ ಹೇಗೆ ಇದನ್ನು ತಿಳಿಯುವಂತದ್ದು ಹೇಳಿ ತಿಳಿದ್ರೆ, ದೇಹದ ಭಾಗಗಳು ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡ್ತದೆ. ದೇಹದ ಅಂಗಾಂಗಗಳು ಸ್ವಂತ ತೃಪ್ತಿಗಾಗಿ ಕೆಲಸ ಮಾಡೋದಿಲ್ಲ, ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡ್ತದೆ. ಹಾಗೆಯೇ ವೈಯಕ್ತಿಕ ತೃಪ್ತಿಗಾಗಿ ಅಲ್ಲದೆ
ಪರಮ ಪುರುಷನಿಗಾಗಿ ದುಡಿಯುವ ಜೀವಿಯೇ ಪರಿಪೂರ್ಣ ಸನ್ಯಾಸಿ, ಪರಿಪೂರ್ಣ ಯೋಗಿ. ಇದಕ್ಕೆ ನೀವು ಉದಾಹರಣೆಯಾಗಿ ನೋಡ್ಬೋದು ಅಂಬರೀಷ್ ಮಹಾರಾಜರು ಮತ್ತೆ ದುರ್ವಾಸ ಮುನಿ. ದುರ್ವಾಸ ಮುನಿ ಅವರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿರ್ತಾರೆ, ಆದ್ರೂ ಕೂಡ ಏನಾಗ್ತದೆ, ಅವರಿಗೆ ಇಂದ್ರಿಯಗಳು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ಅವರಿಗೆ ಸಿಟ್ಟು ಬರುವಂತದ್ದು. ಅದು ಕೂಡ ಅಂಬರೀಷ್ ಮಹಾರಾಜ ಏನು ತಪ್ಪೇ ಮಾಡಿರೋದಿಲ್ಲ, ಆ ಸಿಟ್ಟು ಬರುವಂತದ್ದು. ಆದ್ರೆ ಅಂಬರೀಷ್ ಮಹಾರಾಜ ಅವನು ಭಕ್ತನಾಗಿರ್ತಾನೆ, ಶುದ್ಧ ಭಕ್ತನಾಗಿರ್ತಾನೆ. ಅವನು ಯಾವ ರೀತಿಯಾಗಿ ಆ ಒಂದು ತಾಳ್ಮೆಯಿಂದ ಇರ್ತಾನೆ, ಅವನ ಮೇಲೆ ಅಪವಾದ ಇಲ್ಲದಿದ್ರು ಅಪವಾದ, ಅವನು ಅಪರಾಧ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಅಪವಾದ ಹಾಕಿದಾಗ ಅವನು ಅದನ್ನು ಸಮಚಿತ್ತತೆಯಿಂದ ಫೇಸ್ ಮಾಡುವಂಥದ್ದು, ಎದುರಿಸುವಂಥದ್ದು. ಹಾಗಾಗಿ ಯಾರು ಎಲ್ಲಾ ಒಂದು ಬಿಟ್ಟು ಕಾಡಿಗೆ ಹೋಗಿ ಸನ್ಯಾಸ ಅಂತ ಹೇಳ್ತಾರೆ, ಅವರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ, ಈಗ ನಿರಾಕಾರವಾದಿಗಳ ಗುರಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಅವರು ಭಗವಂತನೊಂದಿಗೆ ಒಂದಾಗುವುದು ಅಂತ ಹೇಳಿದ್ರೆ ಅದು ಅವರ ವೈಯಕ್ತಿಕ ಇಚ್ಛೆ ಆಗಿರ್ತದೆ. ಅದೇ ರೀತಿ ಹಠಯೋಗಿ ಇವ್ರೇನ್ ಮಾಡ್ತಾರೆ, ಎಲ್ಲಾ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿ ಕಣ್ಣುಗಳನ್ನು ಅರೆ ತೆರೆದು ಯೋಗಾಭ್ಯಾಸ ಮಾಡ್ತಾರೆ. ಅದು ಕೂಡ ವ್ಯಕ್ತಿಗತವಾಗಿ ತೃಪ್ತಿಯನ್ನು ಬಯಸುವಂಥದ್ದು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಕರ್ಮ ಮಾಡುವವನು ಸ್ವಾರ್ಥವಿಲ್ಲದೆ ಪರಮ ಪುರುಷನ ತೃಪ್ತಿಗಾಗಿ ಕೆಲಸ ಮಾಡ್ತಾನೆ, ಭಗವಂತನಿಗಾಗಿ. ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ನದನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ರಹೇತು ಕೀರ್ಪಯಿ. ನನಗೆ ಹಣ ಸಂಗ್ರಹಿಸುವ ಆಸಕ್ತಿ ಇಲ್ಲ, ಸುಂದರ ಸ್ತ್ರೀ ಬೇಡ, ನನ್ನ ಹಿಂದೆ ಒಂದಷ್ಟು ಜನ ಫಾಲೋವರ್ಸ್ ಬೇಕು ಅಂತ ನನಗೆ ಇಚ್ಛೆ ಇಲ್ಲ. ನನಗೆ ಒಂದೇ ಒಂದು ಇಚ್ಛೆ ಏನಂತ ಹೇಳಿದ್ರೆ, ಜನ್ಮ ಜನ್ಮಗಳಲ್ಲಿ ನಿನ್ನ ಭಕ್ತಿ ಸೇವೆಯನ್ನು ಮಾಡ್ಬೇಕು ಅಂತ ಹೇಳಿ. ಕೃಷ್ಣ ಪ್ರಜ್ಞೆಯ ಮನುಷ್ಯನಿಗೆ ತನ್ನ ತೃಪ್ತಿಯ ಬಯಕೆಯೇ ಇರೋದಿಲ್ಲ, ಸದಾ ಕೃಷ್ಣನ ಸೇವೆ ಮಾಡೋದೇ ಗುರಿಯಾಗಿರ್ತದೆ ಭಕ್ತನಿಗೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು, ಕರ್ಮಿ ಯೋಗಿ ಜ್ಞಾನಿ ಸಕಲೆಯ ಶಾಂತಿ ಕೇವಲ ಭಕ್ತ ಶಾಂತ ಅಂತ ಹೇಳಿ. ಕರ್ಮಿಗೆ ಏನಂತ ಹೇಳಿದ್ರೆ, ಒಂದಷ್ಟು ಕೆಲಸ ಮಾಡ್ಬೇಕು, ಹಣ ಸಂಗ್ರಹಿಸ್ಬೇಕು, ನಂತರ ಅದನ್ನು ತನ್ನ ಡಿಸೈರ್ಸ್ ಅನ್ನು ಫುಲ್ಫಿಲ್ ಮಾಡುವಂಥದ್ದು, ಇಚ್ಛೆಯನ್ನು ಈಡೇರಿಸಿಕೊಳ್ಳುವಂಥದ್ದು, ಇದೇ ಒಂದು ಗುರಿಯಾಗಿರ್ತದೆ. ಅಂದ್ರೆ ಅಲ್ಲಿ ಅಶಾಂತಿ ಇರ್ತದೆ. ಜ್ಞಾನಿಗೆ, ಇದು ಯೋಗಿಗೆ ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಸಿದ್ಧಿಗಳನ್ನು ಪಡೆಯುವಂಥದ್ದು, ಆ ಚಿಕ್ಕದಾಗುವಂಥದ್ದು, ದೊಡ್ಡದಾಗುವಂಥದ್ದು, ಅಷ್ಟ ಸಿದ್ಧಿಗಳನ್ನು ಪಡೆಯುವಂಥದ್ದು, ಅದರಲ್ಲಿ ಅವರು ಮುಳುಗಿ ಹೋಗಿರ್ತಾರೆ ಅಂತ ಹೇಳಿದ್ರೆ ಅಶಾಂತಿಯಿಂದ ಇರ್ತಾರೆ. ಸಿದ್ಧಿ ಪಡೆಯುವುದೇ ಅವರ ಗುರಿಯಾಗಿರ್ತದೆ. ನಂತರ ಜ್ಞಾನಿಗೆ ಹೆಚ್ಚು ಹೆಚ್ಚು ಜ್ಞಾನಾರ್ಜನೆ, ಇನ್ನಷ್ಟು ತಿಳಿದುಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ. ಆದ್ರೆ ಭಕ್ತ ಮಾತ್ರ ಯಾವಾಗ್ಲೂ ಶಾಂತವಾಗಿರ್ತಾನೆ, ಯಾಕಂತ ಹೇಳಿದ್ರೆ ಅವನಿಗೆ ಭಗವಂತನ ಸೇವೆ ಮಾಡುದು ಬಿಟ್ರೆ ಬೇರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ರಾತ್ಮೈವಾರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಇಲ್ಲಿ ಬದ್ಧ ಜೀವಿ ಅಂತ ಹೇಳಿದ್ರೆ ಕಂಡೀಷನ್ ಸೋಲ್ಸ್. ನಾವು ಡಿಪೆಂಡ್ ಆಗಿದ್ದೇವೆ, ನಾವು ಇಂಡಿಪೆಂಡೆಂಟ್ ಅಲ್ಲ. ನಮಗೀಗ ಸೂರ್ಯ ಚಂದ್ರರು ಬೆಳಕು ನೀಡಿಲ್ಲ ಅಂದ್ರೆ ನಾವು ಕತ್ತಲೆಯಲ್ಲಿರ್ಬೇಕು. ಗಾಳಿ ನೀರು ಪ್ರತಿಯೊಂದಕ್ಕೂ ಕೂಡ ನಾವು ಡಿಪೆಂಡ್ ಆಗಿದ್ದೇವೆ. ಅದಕ್ಕೆ ಬದ್ಧ ಜೀವಿ ಅಂತ ಹೇಳುವಂಥದ್ದು. ನಮಗೆ ನಮ್ಮ ಮನಸ್ಸೇ ಬಂಧು ಆಗುತ್ತೆ, ಮನಸ್ಸೇ ಶತ್ರು ಆಗುತ್ತೆ. ಅದು ಹೇಗೆ ಅಂತ ನಾವು ಮುಂದಿನ ಶ್ಲೋಕಗಳಲ್ಲಿ ತಿಳಿತೇವೆ. ಸೊ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಯೋಗಾಭ್ಯಾಸ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದು. ಯೋಗ ಪದ್ಧತಿಯ ಗುರಿ ಏನಾಗಿರ್ತದೆ, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಅದನ್ನು ಇಂದ್ರಿಯ ವಸ್ತುಗಳ ಮೋಹದಿಂದ ವಿಮುಖಗೊಳಿಸಬಹುದು. ಇಂದ್ರಿಯ ವಸ್ತುಗಳು, ಈಗ ಮದ್ಯಪಾನ ಮಾಡುವವರಿಗೆ ಇಂದ್ರಿಯ ವಸ್ತು ಮದ್ಯ, ಅದು ಇಂದ್ರಿಯ ವಸ್ತು ಅಂತ ಹೇಳಲಾಗ್ತದೆ, ಆಲ್ಕೋಹಾಲ್. ಸೊ ಅದೇ ರೀತಿ ಇಂದ್ರಿಯ ವಸ್ತುಗಳ ಆಕರ್ಷಣೆಗಾಗಿ ಮನುಷ್ಯನು ತನ್ನನ್ನು ಕೀಳು ಮಾಡಿಕೊಳ್ಳಬಾರದು. ಇಂದ್ರಿಯ ವಸ್ತುಗಳಿಂದ ಮನುಷ್ಯನು
ಆಕರ್ಷಿತನಾದಷ್ಟು ಐಹಿಕ ಅಸ್ತಿತ್ವದಲ್ಲಿ ಸಿಕ್ಕಿಕೊಳ್ತಾನೆ. ಮನ ಏವ ಮನುಷ್ಯಾಣಂ ಕಾರಣಂ ಬದ್ಧ ಮೋಕ್ಷಯೋಃ ಬಂಧಾಯ ವಿಷಯಾಸಂಗೋ ಮುಕ್ತೈ ನಿರ್ವಿಷಯಂ ಮನಃ. ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣ. ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣ. ಇಂದ್ರಿಯ ವಸ್ತುಗಳಿಂದ ದೂರ ಆಗೋದು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ ನಮಗೇನಾಗ್ತದೆ, ಈ ಇಂದ್ರಿಯ ವಸ್ತುಗಳಿಂದ ನಾವು ದೂರ ಆಗ್ತೇವೆ. ಯಾಕಂದ್ರೆ ನಮ್ಗೆ ಭಗವಂತನಲ್ಲಿ ಆಸಕ್ತಿ, ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇರ್ತದೆ. ಹಾಗಾಗಿ ನಮಗೆ ಇಂದ್ರಿಯ ವಸ್ತುಗಳ ಆಕರ್ಷಣೆ ಇರೋದಿಲ್ಲ. ಯೋಗ ಮತ್ತು ಭೋಗದ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಚಾಟ್ ನಲ್ಲಿ ಹಾಕಬಹುದು. ಯೋಗ ಮತ್ತು ಭೋಗದ ನಡುವಿನ ವ್ಯತ್ಯಾಸವೇನು? ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆ ಬಾಳ್ತಾನೆ. ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಾಗಿ ಉಳಿದಿರುತ್ತೋ ಅಷ್ಟು ಕಾಲ ಮನುಷ್ಯನು ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ ಮೊದಲಾದವುಗಳ ಪ್ರೇರಣೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ. ಇದನ್ನು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಈಗ ನಮಗೆ ಸಿಟ್ಟು ಬರುವಂತದ್ದು, ಎಕ್ಸೈಟ್ಮೆಂಟ್, ಹೆಚ್ಚು ಸಂತೋಷ ಆದಾಗ ಯಾವುದು ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಾವೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಅಲ್ಲಿ ಇರುತ್ತೆ, ಮನಸ್ಸು ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಹೇಳುವಂತದ್ದು, ಯಾರು ಮನಸ್ಸನ್ನು ಗೆಲ್ತಾರೆ ಅವರು ಭಗವಂತನ ಆಜ್ಞೆಯಂತೆ ನಡೆದುಕೊಳ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದ್ರೆ ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿಯು ತಂತಾನೆ ಬರ್ತದೆ. ಚಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಈಗ ಮನಸ್ಸನ್ನು ಗೆದ್ರೆ ಪರಮಾತ್ಮನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಓಕೆ, ಯೋಗ ಮತ್ತು ಭೋಗದ ನಡುವಿನ ವ್ಯತ್ಯಾಸವನ್ನು ಜ್ಯೋತಿ ಅವರು ತಿಳಿಸಿದ್ದಾರೆ. ಡಿಸೈರ್ ಫಾರ್ ಮೆಟೀರಿಯಲ್ ಥಿಂಗ್ಸ್ ಇಸ್ ಭೋಗ. Yoga is trying to control worldly pleasures and indulge in Krishna consciousness. ಧನ್ಯವಾದ ಮಾತಾಜಿ. ಸೊ ಇಲ್ಲಿ ಹೇಳುವಂಥದ್ದು, ಚಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದ್ರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ನೀವು ನೋಡ್ಬೋದು, ಭಕ್ತರು ಯಾವಾಗ್ಲೂ ಶಾಂತಿಯಿಂದ ಇರ್ತಾರೆ, ಯಾವಾಗ್ಲೂ ನಗುಮುಖದಿಂದ ಇರ್ತಾರೆ. ಇದು ಹೇಗೆ ಸಾಧ್ಯ ಆಗ್ತದೆ? ಅವರು ಮನಸ್ಸನ್ನು ಗೆದ್ದಿರ್ತಾರೆ. ಸೊ ಅಂತವರಿಗೆ ಸುಖ ಬರ್ಲಿ, ದುಃಖ ಬರ್ಲಿ, ಶೀತ ಇರ್ಲಿ, ಉಷ್ಣ ಇರ್ಲಿ, ಮಾನ ಅಪಮಾನ ಎಲ್ಲವನ್ನು ಅವರು ಸಮಾನವಾಗಿ ಸ್ವೀಕರಿಸ್ತಾರೆ. ನಾವು ಏನ್ ಮಾಡ್ತೇವೆ ಈಗ? ನಾವು ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯಿಸ್ತೇವೆ. ಯಾಕಂತ ಹೇಳಿದ್ರೆ ನಾವು ಮನಸ್ಸನ್ನು ಗೆದ್ದಿರೋದಿಲ್ಲ. ಮನಸ್ಸನ್ನು ಗೆಲ್ಲುವುದು ಬಹಳ ಮುಖ್ಯವಾಗಿರ್ತದೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಆತನು ಬಯಕೆಗಳಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರಬೇಕು.
ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ಕೃಷ್ಣ ಪ್ರಜ್ಞೆಯ ಲಕ್ಷಣಗಳನ್ನು ಹೀಗೆ ಹೇಳ್ತಾರೆ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಚತಃ ನಿರ್ಬಂಧಃ ಕೃಷ್ಣ ಸಂಬಂಧಿ ಯುಕ್ತಂ ವೈರಾಗ್ಯಮುಚ್ಯತೆ. ಪ್ರಾಪಂಚಿಕತೆಯ ಬುದ್ಧ್ಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಮನುಷ್ಯನು ಯಾವುದಕ್ಕೂ ಅಂಟಿಕೊಳ್ಳದಿದ್ದಾಗ, ಆದರೆ ಎಲ್ಲವನ್ನೂ ಕೃಷ್ಣ ಸಂಬಂಧದಲ್ಲಿ ಸ್ವೀಕರಿಸಿದಾಗ ಆತನು ಸರಿಯಾದ ರೀತಿಯಲ್ಲಿ ಗಳಿಕೆಯ ಹಂಬಲವನ್ನು ಮೀರಿದವನಾಗ್ತಾನೆ. ಅದರ ಬದಲು ಪ್ರತಿಯೊಂದನ್ನು ಅದಕ್ಕೆ ಕೃಷ್ಣನೊಡನಿರುವ ಸಂಬಂಧವನ್ನು ತಿಳಿಯದೆ ತಿರಸ್ಕರಿಸುವವನು ತ್ಯಾಗದಲ್ಲಿ ಅಷ್ಟು ಪರಿಪೂರ್ಣನಲ್ಲ. ಈಗ ನೀವು ಮಾಯಾವಾದಿಗಳು ಎಲ್ಲ ನೋಡ್ಬೋದು, ನಿರಾಕಾರವಾದಿಗಳು. ಅವರು ನೇತಿ ನೇತಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಮೊಬೈಲ್ ಇದನ್ನ ಮುಟ್ಬಾರ್ದು, ಈ ರೀತಿಯಾಗಿ ಎಲ್ಲವನ್ನು ದೂರ ಮಾಡುವಂಥದ್ದು. ಹಾಗೆ ಮಾಡಿದ್ರೆ ಅವರು ಪರಿಪೂರ್ಣರಾಗೋದಿಲ್ಲ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಪ್ರತಿಯೊಂದು ವಸ್ತುವು ಕೂಡ ಕೃಷ್ಣನಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ತಿಳಿದಿದೆ ಅದು ಎಲ್ಲವೂ ಕೃಷ್ಣನಿಗೆ ಸೇರಿದ್ದು. ಇದನ್ನು ಈಶೋಪನಿಷತ್ನಲ್ಲಿ ಹೇಳ್ತಾರೆ ಏನಂತ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಪ್ರತಿಯೊಂದು ಕೂಡ ಭಗವಂತನಿಗೆ ಸಂಬಂಧಪಟ್ಟಿದ್ದು. ಇನ್ನು ನಾವು ಅದರಲ್ಲಿ ತ್ಯಾಗ ಮಾಡೋದೇನಿದೆ, ಪ್ರತಿಯೊಂದು ಭಗವಂತನಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇದು ಏನ್ ಮಾಡ್ತಾರೆ ಇಲ್ಲಿ, ಕೃಷ್ಣನೊಡನಿರುವ ಸಂಬಂಧವನ್ನು ತಿಳಿಯದೆ ತಿರಸ್ಕರಿಸುವವನು ತ್ಯಾಗದಲ್ಲಿ ಅಷ್ಟು ಪರಿಪೂರ್ಣನಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ನಾವು ಉಪಯೋಗಿಸುವಂಥದ್ದು. ಹಾಗೆ ಮಾಡಿದ್ರೆ ಮಾತ್ರ ಏನಾಗ್ತದೆ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಈಗ ನಾವು ಅಷ್ಟಾಂಗ ಯೋಗದ ಬಗ್ಗೆ ತಿಳಿಯೋಣ. ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ 8 ಅಂಗಗಳ ಸಂಪರ್ಕ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ಅಂತ ಹೇಳಿದ್ರೆ ಏನು, ಇದು ನೀವು 10ನೇ ಶ್ಲೋಕದಲ್ಲಿ ನೋಡ್ಬೋದು. ಅವನು ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸ್ಬೇಕು ಮತ್ತು ಯಾವಾಗಲೂ ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು. ಹೇಳಿದ್ರೆ ಇದಕ್ಕೆ ಏಕಾಂತ ಸ್ಥಳದಲ್ಲಿ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಇದು ಸಾಧ್ಯ ಇಲ್ಲ. ಇದು ಸತ್ಯಯುಗದಲ್ಲಿ ಸಾಧ್ಯ ಇತ್ತು, ಕಾಡುಗಳಲ್ಲಿ ಹೋಗಿ ಧ್ಯಾನ ಮಾಡುವಂಥದ್ದು. ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಇನ್ನು ನಿಯಮ, ಇದು 17ನೇ ಶ್ಲೋಕದಲ್ಲಿ ನೋಡ್ಬೋದು. ತಿನ್ನುವುದು, ಮಲಗುವುದು, ಕೆಲಸ ಮಾಡುವುದು ಮತ್ತು ಮನೋರಂಜನೆಯ ಅಭ್ಯಾಸಗಳಲ್ಲಿ ಮಿತವಾಗಿರಿಸಬೇಕು. ಉಪದೇಶಾಮೃತದಲ್ಲಿ ಹೇಳಲಾಗ್ತದೆ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ. ನಮ್ಮ ನಾಲಿಗೆ ಕಂಟ್ರೋಲ್ ಇದ್ರೆ ನಮ್ಮ ಹೊಟ್ಟೆ ಎಲ್ಲವೂ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದರಲ್ಲಿ ಕಂಟ್ರೋಲ್ ಅಲ್ಲಿ ಇದ್ರೆ ಮಾತ್ರ ನಮಗೆ ಮನಸ್ಸನ್ನು ನಿಗ್ರಹ ಮಾಡ್ಲಿಕ್ಕೆ ಆಗ್ತದೆ. ನಂತರ ಆಸನ, ಇದು ನೀವು 11ರಿಂದ 14ನೇ ಶ್ಲೋಕದಲ್ಲಿ ನೋಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಧ್ಯಾನ ಮಾಡುವಾಗ ಹೇಗೆ ನಾವು ಕುಳಿತುಕೊಳ್ಬೇಕು. ನೆಲದ ಮೇಲೆ ಕುಶಾ ಹುಲ್ಲನ್ನು ಹಾಕಿ ನಂತರ ಅದನ್ನು ಜಿಂಕೆ ಚರ್ಮದಿಂದ ಮುಚ್ಚಿ, ಆಸನವು ತುಂಬಾ ಎತ್ತರವಾಗಿರಬಾರ್ದು ಅಥವಾ ತುಂಬಾ ಕೆಳಗಿರಬಾರ್ದು ಮತ್ತು ಪವಿತ್ರ ಸ್ಥಳದಲ್ಲಿ ನೆಲೆಗೊಂಡಿರ್ಬೇಕು. ಒಬ್ಬನು ತನ್ನ ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರ ರೇಖೆಯಲ್ಲಿ ಹಿಡಿದಿಟ್ಟುಕೊಳ್ಬೇಕು ಮತ್ತು ಮೂಗಿನ ತುದಿಯಲ್ಲಿ ಸ್ಥಿರವಾಗಿ ನೋಡ್ಬೇಕು. ಫುಲ್ಲು ಕಣ್ಣು ಮುಚ್ಚಿರೋದಿಲ್ಲ, ಸ್ವಲ್ಪ ಅರೆ ಕಣ್ಣು ತೆಗೆದು ಮೂಗಿನ ತುದಿಯಲ್ಲಿ ನೋಡುವಂಥದ್ದು. ಮತ್ತು ಹೀಗೆ ಶೋಭೆ ಇಲ್ಲದ ನಿಶ್ಶಬ್ದ ಮನಸ್ಸಿನಿಂದ, ಭಯವಿಲ್ಲದೆ, ಲೈಂಗಿಕ ಜೀವನದಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನನ್ನು ಧ್ಯಾನಿಸಬೇಕು. ಹಾಗಾಗಿ ಇದು ಸತ್ಯಯುಗದಲ್ಲಿ ಮಾತ್ರ ಸಾಧ್ಯ ಇದೆ, ಈ ಕಲಿಯುಗದಲ್ಲಿ ಸಾಧ್ಯವಿಲ್ಲ. ಇಷ್ಟೊಂದು ನಿರ್ಭಯರಾಗಿ ಕಾಡಿನಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತೇನೆ ಅಂತೇಳಿ ಹೋದ್ರೆ ಖಂಡಿತ ಸಾಧ್ಯ ಇಲ್ಲ. ಕಾಡುಗಳು ಕೂಡ ಇಲ್ಲ, ಎಲ್ಲ ನಾಶ ಆಗಿದೆ ಈಗ. ಪ್ರಾಣಾಯಾಮ, ಇದನ್ನು 29ನೇ ಶ್ಲೋಕದಲ್ಲಿ 5ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಹೊರ ಹೋಗುವ ಉಸಿರಾಟದ ಚಲನೆಯನ್ನು ಒಳಬರುವಿಕೆಗೆ ಮತ್ತು ಒಳಬರುವ ಉಸಿರಾಟವನ್ನು ಹೊರ ಹೋಗುವಲ್ಲಿ ನಿಲ್ಲಿಸುವುದನ್ನು ಅಭ್ಯಾಸ ಮಾಡಿ ಆಲೋಮ ವಿಲೋಮ ಅಂತಾರೆ. ಅಂತಿಮವಾಗಿ ದಿವ್ಯಾನುಭವದಲ್ಲಿ ಉಳಿಯುತ್ತಾನೆ. ಸೊ ಇಲ್ಲಿ 4ರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಇದನ್ನ
ಈಗ ಕಲಿಯುಗದಲ್ಲಿ ಧ್ಯಾನ ಅಂತ ಹೇಳ್ತಾರೆ, ಬಟ್ ಇದು ಯಾವ್ದನ್ನು ಕೂಡ ಅನುಸರಿಸೋದಿಲ್ಲ, ಅವರ ಇಷ್ಟ ಬಂದಾಗೆ ಮಾಡುವಂಥದ್ದು. ಪ್ರತ್ಯಾಹಾರ. ಓಕೆ, ಇಲ್ಲಿ ನಾನು ಮಿಸ್ತಾ ಇತ್ತು. ಪ್ರತ್ಯಾಹಾರ ಭೌತಿಕ ಅಸ್ತಿತ್ವದ ನಿಯಂತ್ರಣ, ಇಂದ್ರಿಯ ಸುಖಗಳಿಂದ ದೂರವಿರೋದು. ಇದಕ್ಕೆ 3ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಹೇಳಲಾಗ್ತದೆ. ಇಂದ್ರಿಯಾಣಿ ಪರಣ್ಯಾಹು ಇಂದ್ರಿಯೇಭ್ಯಃ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿರ್ ಯೋ ಬುದ್ಧಿ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಸೊ ಇಂದ್ರಿಯಗಳು ಅಂದ್ರೆ ಕಾಮದ ಚಟುವಟಿಕೆಗಳ ವಿವಿಧ ದ್ವಾರಗಳು ಅಂತ ಹೇಳಲಾಗ್ತದೆ. ಸೊ ಇದನ್ನು ಇಂದ್ರಿಯ ಸುಖಗಳಿಂದ ದೂರ ಇರೋದು ಅಂದ್ರೆ, ಈಗ ಸೋಕಾಲ್ಡ್ ಯಾರು ಆಧ್ಯಾತ್ಮಿಕ ಸಂಸ್ಥೆ ಅಂತ ಹೇಳಿಕೊಂಡು ಗುರುಗಳು ಅಂತ ಹೇಳಿ ಜನರನ್ನು ಮೋಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಇಂದ್ರಿಯ ಸುಖ ಮಾಡ್ತಿರ್ತಾರೆ, ಪ್ರತ್ಯಾಹಾರ ಮಾಡ್ತಾ ಇರೋದಿಲ್ಲ. ಇನ್ನು ಧಾರಣ, ಇದನ್ನು ನೀವು 6ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ನೋಡ್ಬೋದು. ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುಬದ್ಧಗೊಳಿಸುತ್ತಾನೆ ಮತ್ತು ಎಲ್ಲಾ ಭೌತಿಕ ಬಯಕೆಗಳಿಂದ ರಹಿತನಾಗಿ ಅತೀಂದ್ರಿಯದಲ್ಲಿ ನೆಲೆಸುತ್ತಾನೆ, ಅವನು ಯೋಗವನ್ನು ಪಡೆದಿದ್ದಾನೆ ಎಂದು ಹೇಳಲಾಗ್ತದೆ. ಧಾರಣ ಅಂತ ಹೇಳಿದ್ರೆ ಭೌತಿಕ ಇಚ್ಛೆಗಳು ಯಾವುದು ಇರಬಾರದು, ಮನಸ್ಸನ್ನು ಕೃಷ್ಣನ ಒಂದು ಆಕಾರಕ್ಕೆ ಫಿಕ್ಸ್ ಮಾಡುವಂಥದ್ದು. ಆದ್ರೆ ಈಗ ಏನು ಧ್ಯಾನ ಅಂತ ಮಾಡ್ತಾರೆ, ಅಲ್ಲಿ ಶೂನ್ಯದ ಮೇಲೆ ಧ್ಯಾನ ಮಾಡುವಂಥದ್ದು, ಅದು ಪ್ರಯೋಜನ ಇಲ್ಲ. ಇಲ್ಲಿ ಕೃಷ್ಣನಿಗೆ ಆಕಾರ ಇದೆ ಅಂದ್ರೆ ನಾವು ಸಾಕಾರ ರೂಪದಲ್ಲಿ, ಭಗವಂತನ ಸಾಕಾರ ರೂಪದಲ್ಲಿ ಧ್ಯಾನ ಮಾಡುವಂಥದ್ದು. ಇನ್ನು ಧ್ಯಾನ ಅಂತ ಹೇಳಿದ್ರೆ ಇದು 19ನೇ ಶ್ಲೋಕದಲ್ಲಿ ನೋಡ್ಬೋದು. ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ಅಲುಗಾಡದ ಹಾಗೆ ಅತೀಂದ್ರಿಯವಾದ ತನ್ನ ಮನಸ್ಸನ್ನು ನಿಯಂತ್ರಿಸುವ ಅತೀಂದ್ರಿಯ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತದೆ. ಈಗ ಗಾಳಿ ಇಲ್ಲದೆ ಇದ್ರೆ ದೀಪ ಅಲುಗಾಡೋದಿಲ್ಲ, ಒಂದೇ ರೀತಿ ಇರುತ್ತೆ. ಸೊ ಆ ರೀತಿಯಾಗಿ ಧ್ಯಾನ ಮಾಡುವಂಥದ್ದು. ಸಮಾಧಿ, ಇದನ್ನು 20ರಿಂದ 23ನೇ ಶ್ಲೋಕದಲ್ಲಿ ನೋಡ್ಬೋದು. ಅತ್ಯಂತ ಕಷ್ಟದ ನಡುವೆಯೂ ಒಬ್ಬನು ಎಂದಿಗೂ ಅಲುಗಾಡುವುದಿಲ್ಲ. ಇದು ಭೌತಿಕ ಸಂಪರ್ಕದಿಂದ ಉಂಟಾಗುವ ಎಲ್ಲಾ ದುಃಖಗಳಿಂದ ನಿಜವಾದ ಸ್ವಾತಂತ್ರ್ಯವಾಗಿದೆ. ಹೇಗೆ ಅಂತ ಹೇಳಿದ್ರೆ, ಶಮಿಕ ಮಹರ್ಷಿಗಳು ಅವರು ಅವರ ಕುಟೀರದಲ್ಲಿ ಹೀಗೆ ಸಮಾಧಿಸ್ಥರಾಗಿರ್ತಾರೆ. ಟೋಟಲಿ ಕೃಷ್ಣನಲ್ಲಿ ಸಂಪೂರ್ಣವಾಗಿ ಅವರು ಧ್ಯಾನಸ್ಥರಾಗಿರ್ತಾರೆ. ಪರೀಕ್ಷಿತ ಕಾಡಿಗೆ ಬೇಟೆಯಾಡಲು ಹೋಗಿರ್ತಾನೆ, ಅವನಿಗೆ ಬಾಯಾರಿಕೆ ಆಗ್ತದೆ. ಸೊ ಇಲ್ಲಿ ಶಮಿಕ ಮಹರ್ಷಿಗಳ ಕುಟೀರಕ್ಕೆ ಬಂದಾಗ ಅಲ್ಲಿ ಏನಾಗುತ್ತೆ, ಅವರು ಫುಲ್ ಸಮಾಧಿಸ್ಥರಾಗಿರ್ತಾರೆ, ಅವರಿಗೆ ಗೊತ್ತಾಗೋದಿಲ್ಲ ಪರೀಕ್ಷಿತ ಬಂದಿರುವಂತದ್ದು. ಆದ್ರೆ ಪರೀಕ್ಷಿತನಿಗೆ ಬಾಯಾರಿಕೆ ಆಗ್ತಾ ಇರ್ತದೆ, ಅವನಿಗೆ ನೀರು ಬೇಕಾಗಿರ್ತದೆ. ಹಾಗಾಗಿ ಅವನೇನ್ ಮಾಡ್ತಾನೆ, ನೀರು ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲಿ ಒಂದು ಸತ್ತ ಹಾವು ಇರ್ತದೆ, ಆ ಹಾವನ್ನು ಇವರ ಮೇಲೆ ಬಿಸಾಡಿ ಹೋಗುವಂಥದ್ದು. ನಂತರ ಶಮಿಕ ಮಹರ್ಷಿಗಳ ಮಗ ಶೃಂಗಿ ಬರ್ತಾನೆ, ಅವನು ನೋಡ್ತಾನೆ, ಅವನಿಗೆ ಸಿಟ್ಟು ಬರುತ್ತೆ. ಚಿಕ್ಕವನು ಅವನು, ಸಿಟ್ಟು ಬಂದು ಅವನು ಹೇಳ್ತಾನೆ, ಯಾರು ನನ್ನ ತಂದೆಯ ಮೇಲೆ ಸತ್ತ ಹಾವನ್ನು ಹಾಕಿದ್ದಾರೆ ಅವರು 7 ದಿವಸದ ಒಳಗೆ ಹಾವು ಕಚ್ಚಿ ಸಾಯ್ಬೇಕು ಅಂತ, ಸಾವನ್ನಪ್ಪಬೇಕು ಅಂತ ಈ ರೀತಿಯಾಗಿ ಶಾಪ ಕೊಡ್ತಾನೆ. ಸೊ ಶಮಿಕ ಮಹರ್ಷಿಗಳು ಧ್ಯಾನದಿಂದ ಹೊರಗೆ ಬರ್ತಾರೆ. ಅವರಿಗೆ ತುಂಬಾ ಬೇಸರ ಆಗುತ್ತೆ, ನೀನು ಶುದ್ಧ ಭಕ್ತನಿಗೆ ನೀನು ಯಾಕೆ ಶಾಪ ಕೊಟ್ಟಿ ಅಂತ ಹೇಳಿ ಅವರು ತುಂಬಾ ಬೇಸರ ಪಡ್ತಾರೆ. ಇಲ್ಲಿ ನಾವು ನೋಡ್ಬೋದು, ಅವರು ಸಮಾಧಿಸ್ಥರಾಗಿರ್ತಾರೆ, ಅವ್ರಿಗೆ ಯಾರು ಬಂದಿರೋದು ಗೊತ್ತಾಗೋದಿಲ್ಲ. ಈ ರೀತಿಯಾಗಿ ಸಮಾಧಿ ಅಂತ ಹೇಳಿದ್ರೆ ಅತ್ಯಂತ ಕಷ್ಟದ ನಡುವೆಯೂ ಒಬ್ಬನು ಎಂದಿಗೂ ಅಲುಗಾಡುವುದಿಲ್ಲ. ಇದು ಭೌತಿಕ ಸಂಪರ್ಕದಿಂದ ಉಂಟಾಗುವ ಎಲ್ಲಾ ದುಃಖಗಳಿಂದ ನಿಜವಾದ ಸ್ವಾತಂತ್ರ್ಯವಾಗಿದೆ. ಸೊ ಈಗ ಧ್ಯಾನ, ಮೆಡಿಟೇಷನ್ ಅಂತ ಈ ಕಲಿಯುಗದಲ್ಲಿ ಏನ್ ಹೇಳ್ತಾರೆ, ಅವರು ಇದನ್ನೇ ಈ 8 ಫಾಲೋ ಮಾಡೋದಿಲ್ಲ. ಅವರು ಒಂದು ಜಸ್ಟ್ ಮೆಡಿಟೇಷನ್ ಮಾಡ್ತಾರೆ ಅಷ್ಟೇ, ಅದರಿಂದ ಏನು ಪ್ರಯೋಜನ ಇಲ್ಲ. ಸೊ ಅಷ್ಟಾಂಗ ಯೋಗದ ಗುರಿ ಏನಾಗಿರ್ತದೆ ಅಂತ ಹೇಳಿದ್ರೆ,
ಕೃಷ್ಣನ ಪಾದಕಮಲದಲ್ಲಿ ಸಮಾಧಿ ಆಗುವಂಥದ್ದು. ಆದ್ರೆ ಅದು ಯಾವುದು ಕೂಡ ಕಲಿಯುಗದಲ್ಲಿ ಅಷ್ಟು ಸುಲಭ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವಾಗ ಈ ಶ್ಲೋಕ ಆದ್ಮೇಲೆ ಕೇಳೋಣ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚ್ಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಧೀರ್ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಪ್ರಶಾಂತಾತ್ಮನಾಗಿ ನಿರ್ಭಯವಾಗಿ ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಳಬೇಕು. ಇಲ್ಲಿ ಮುಂದುವರಿಸಿ ಅಷ್ಟಾಂಗ ಯೋಗದನ್ನೇ ಮತ್ತೆ ಇಲ್ಲಿ ಶ್ಲೋಕ ಸಮೇತ ನೀಡಲಾಗಿದೆ. ಶ್ಲೋಕ ಸಹಿತ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಹೀಗೆ ದೇಹ, ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಅಥವಾ ಕೃಷ್ಣನ ನಿವಾಸವನ್ನು ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುತ್ತಾನೆ. ದೇಹ, ಮನಸ್ಸು, ಕಾರ್ಯಗಳನ್ನು ನಿಯಂತ್ರಿಸಿಕೊಂಡು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ. ನಾತ್ಯಶ್ನತಸ್ತು ಯೋಗ ಅಸ್ತಿ ನಾಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನನೇ, ಮನುಷ್ಯನು ಅತಿ ಹೆಚ್ಚಾಗಿ ತಿಂದರೂ ಅಥವಾ ಅತಿ ಸ್ವಲ್ಪ ತಿಂದರೂ, ಅತಿ ಹೆಚ್ಚಾಗಿ ನಿದ್ದೆ ಮಾಡಿದರೂ ಅಥವಾ ತಕ್ಕಷ್ಟು ನಿದ್ದೆ ಮಾಡದಿದ್ದರೂ ಯೋಗಿಯಾಗಲು ಸಾಧ್ಯವಿಲ್ಲ. ನಮ್ಗೆ ಪ್ರಭುಪಾದರು ಹೇಳ್ತಾರೆ, ದಿನಕ್ಕೆ 6 ಗಂಟೆ ನಿದ್ದೆ ಮಾಡಿದ್ರೆ ಸಾಕು ಅಂತ ಹೇಳಿ. 6 ಗಂಟೆಗಿಂತ ನಾವು ಹೆಚ್ಚು ನಿದ್ದೆ ಮಾಡಿದ್ರೆ ಏನಾಗ್ತದೆ, ನಮ್ಮಲ್ಲಿ ತಮೋ ಗುಣದಿಂದ ಪ್ರಭಾವಿತರಾಗ್ತೇವೆ ನಾವು. ಇಂತಹ ಮನುಷ್ಯರು ಭಕ್ತಿ ಸೇವೆಯನ್ನು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದು ಕೂಡ ಅತಿ ಆಗ್ಬಾರ್ದು, ಅತಿ ಕಡಿಮೆನೂ ಆಗ್ಬಾರ್ದು. ಅತಿ ಹೆಚ್ಚು ತಿಂದ್ರೂ ಕೂಡ ತಮೋಗುಣ ಹೆಚ್ಚಾಗ್ತದೆ, ಅತಿ ಕಡಿಮೆ ತಿಂದ್ರೆ ನಿಶಕ್ತಿ ಆಗ್ತದೆ, ಶಕ್ತಿ ಇರೋದಿಲ್ಲ. ಅತಿ ಹೆಚ್ಚಾಗಿ ನಿದ್ದೆ ಮಾಡಿದ್ರೆ ತಮೋಗುಣ ಆಗ್ತದೆ, ಅತಿ ಕಡಿಮೆ ನಿದ್ದೆ ಮಾಡಿದ್ರೆ ನಮಗೆ ಅನಾರೋಗ್ಯ ಆಗ್ತದೆ. ಹಾಗಾಗಿ ಪ್ರಭುಪಾದರು ಹೇಳುವಂಥದ್ದು ದಿನಕ್ಕೆ 6 ಗಂಟೆ ಮಲಗಿದ್ರೆ, ನಿದ್ದೆ ಮಾಡಿದ್ರೆ ಸಾಕು. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯ ತದಾತ್ಮನೇವಾ ವಶಂ ನಯೇತ್. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದಿಸೆಯಿಂದ ಎಲ್ಲೆಲ್ಲೇ ಅಲಿದಾಡಲಿ, ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುವವನನ್ನು ಗೋಸ್ವಾಮಿ ಅಂತ ಹೇಳಲಾಗ್ತದೆ, ಸ್ವಾಮಿ ಎಂದು ಕರೆಯಲಾಗ್ತದೆ. ಮನಸ್ಸಿನ ನಿಯಂತ್ರಣಕ್ಕೆ ಒಳಗಾದವನನ್ನು, ಮನಸ್ಸು ಹೇಳಿದಾಗ ಯಾರು ಕೇಳ್ತಾರೆ ಅವರನ್ನು ಗೋದಾಸ ಅಥವಾ ಇಂದ್ರಿಯಗಳ ದಾಸ ಎಂದು ಕರೀತಾರೆ. ಇಲ್ಲಿ ನಾವು ಗೋಸ್ವಾಮಿ ಆಗ್ಬೇಕು. ಗೋಸ್ವಾಮಿ ಆಗೋದು ಅಂತ ಹೇಳಿದ್ರೆ ಮನಸ್ಸನ್ನು, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಇಲ್ಲಿ ಭಕ್ತರು ಪ್ರೇಮಾಂಜನಾಚರಿತ ಭಕ್ತಿ ವಿಲೋಚನೇನ ಸಂತಾ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ನಿಶ್ಚಯವಾಗಿಯೂ ಎಲ್ಲೆಲ್ಲಿಯೂ ಕೃಷ್ಣನನ್ನು ಕಾಣ್ತಾನೆ ಮತ್ತು ಕೃಷ್ಣನಲ್ಲಿ ಎಲ್ಲವನ್ನು ಕಾಣ್ತಾನೆ. ಭಕ್ತನಿಗೆ ಕೃಷ್ಣನೇ ಸರ್ವಸ್ವನಾಗ್ತಾನೆ ಮತ್ತು ಕೃಷ್ಣ ಪ್ರೇಮದಲ್ಲಿ ಭಕ್ತನು ಸಂಪೂರ್ಣನಾಗ್ತಾನೆ. ಆಗ ಭಗವಂತ ಮತ್ತು ಭಕ್ತರ ನಡುವೆ ಒಂದು ಆತ್ಮೀಯ ಸಂಬಂಧವಿರ್ತದೆ. ಹೇಗೆ ಅರ್ಜುನನಿಗೆ ಈಗ ಕೃಷ್ಣ ಸಾರಥಿಯನ್ನಾಗಿ ಅಂತ ಹೇಳಿದ್ರೆ ಭಕ್ತನ ಸೇವೆ ಮಾಡ್ಲಿಕ್ಕೂ ಕೃಷ್ಣ ರೆಡಿ ಇರ್ತಾನೆ ಅಂತ ನಾವು ನೋಡ್ಬೋದು.
अर्जुन उवाच यो अयं योगस्त्वया प्रोक्तः साम्येन मधुसूदन एतस्याहं न पश्यामि चञ्चलात्वा ಸ್ಥಿತಿಂ ಸ್ಥಿರಾಂ. ಅರ್ಜುನನು ಹೀಗೆ ಹೇಳಿದನು, ಮಧುಸೂದನನೇ, ನೀನು ಸಂಗ್ರಹವಾಗಿ ಹೇಳಿದ ಈ ಯೋಗ ಪದ್ಧತಿಯು ಕಾರ್ಯಸಾಧ್ಯವಲ್ಲ ಮತ್ತು ಇದು ಸಹಿಸಲಸಾಧ್ಯವಾದದ್ದು ಎಂದು ನನಗೆ ತೋರುತ್ತದೆ, ಏಕೆಂದರೆ ಮನಸ್ಸು ಪ್ರಕ್ಷುಬ್ಧವಾದದ್ದು ಮತ್ತು ಚಂಚಲವಾದದ್ದು. ಸೊ ಇಲ್ಲಿ ಅರ್ಜುನ ಒಪ್ಪಿಕೊಳ್ತಾ ಇದ್ದಾನೆ, ಧ್ಯಾನ ಈ ಯುಗಕ್ಕೆ ಅಲ್ಲ ಅಂತ ಹೇಳಿ. ಸರಳವಾದ ಕಾರ್ಯಸಾಧ್ಯವಾದ ವಿಧಾನಗಳಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ವಿಷಯದಲ್ಲಿಯೂ ಜನರಿಗೆ ಗಂಭೀರ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಈಗ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಬಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಅಂತ ಹೇಳ್ತಾರೆ. ಹೇಳಿದ್ರೆ ಕಲಿಯುಗದ ಜನರು ಮಂದಮತಿಗಳು, ಅವರಿಗೆ ಸಮಯ ಇಲ್ಲ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳಲು. ಅದಕ್ಕೆ ಸುಲಭವಾದ ದಾರಿ ಕೊಟ್ಟರು ಕೂಡ ಜನರಿಗೆ ಅದರಲ್ಲಿ ಕೂಡ ಆಸಕ್ತಿ ಇಲ್ಲ. ಇನ್ನು ಈ ಒಂದು ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಅದರಲ್ಲಿ ಜೀವನ ವಿಧಾನ, ಆಸನದ ರೀತಿ, ಸ್ಥಳದ ಆಯ್ಕೆ, ಐಹಿಕ ಚಟುವಟಿಕೆಗಳಿಂದ ಮನಸ್ಸನ್ನು ದೂರ ಇಡುವಂಥದ್ದು, ಇವೆಲ್ಲವನ್ನು ನಿಯಂತ್ರಿಸುವ ಈ ಕಷ್ಟ ಸಾಧ್ಯವಾದ ಯೋಗ ಪದ್ಧತಿಯ ಕುರಿತು ಹೇಳುವುದೇನು ಅಂತೇಳಿ ಇಲ್ಲಿ ಅರ್ಜುನ ಕೇಳುವಂಥದ್ದು. ಇದು ತುಂಬಾ ಕಷ್ಟ. ಮನಸ್ಸನ್ನಾದ್ರೂ ನಿಯಂತ್ರಿಸಬಹುದು, ಆದ್ರೆ ಇದು ಮನಸ್ಸನ್ನು ನಿಯಂತ್ರಿಸೋದಕ್ಕೆ ಕಷ್ಟ, ಯಾಕಂದ್ರೆ ಮನಸ್ಸು ಚಂಚಲವಾಗಿದೆ. ಗಾಳಿಯನ್ನಾದ್ರೂ ನಿಯಂತ್ರಿಸಬಹುದು, ಮನಸ್ಸನ್ನು ನಿಯಂತ್ರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಅರ್ಜುನ. ಕಲಿಯುಗದಲ್ಲಿ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡುವುದು ಏಕೆ ಕಷ್ಟ ಎಂದು ವಿವರಿಸಿ. ಇಲ್ಲಿ ಅರ್ಜುನ ಹೇಳಿ ಆಯ್ತು. ಓಕೆ, ನೀತಾ ಅವ್ರು ಕೇಳ್ತಾ ಇರೋದು, ವಾಟ್ ಮೇಕ್ಸ್ ದ ಡಿಫರೆನ್ಸ್ ಇನ್ ಧ್ಯಾನ ಅಂಡ್ ಪ್ರಾಣಾಯಾಮ. ಆಕ್ಚುಲಿ ಈ ಕಲಿಯುಗದಲ್ಲಿ ಧ್ಯಾನ, ಪ್ರಾಣಾಯಾಮ ಇದೆಲ್ಲವೂ ಕೂಡ ಕೃಷ್ಣ ಹೇಳಿದ ರೀತಿಯಲ್ಲಿಲ್ಲ. ಕೃಷ್ಣ ಈಗ ಏನ್ ಹೇಳಿದಾನೆ ಅಷ್ಟಾಂಗ ಯೋಗದಲ್ಲಿ, ಆ ರೀತಿಯಾಗಿ ಧ್ಯಾನ ಮಾಡ್ಬೇಕು. ಸೊ ಕಲಿಯುಗದಲ್ಲಿ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡುವುದು ಏಕೆ ಕಷ್ಟ ಎಂದು ವಿವರಿಸಿ. ಇದನ್ನು ನೀವು ಚಾಟ್ ಅಲ್ಲಿ ಹಾಕಬಹುದು. ಇದನ್ನು ನಾವು ಹೇಗೆ ತಿಳಿಯೋಣ ಅಂತ ಹೇಳಿದ್ರೆ, ಯಾರು ಕಾಡಿನಲ್ಲಿ ಇದ್ದು ಅನುಭವ ಪಡೆದಿದ್ದಾರೆ ಅವರ ಹತ್ರ ಕೇಳೋಣ, ಅವರಿಂದ ತಿಳಿಯೋಣ. ಮೊದಲಿಗೆ ಅರ್ಜುನ 20 ವರ್ಷ ಕಾಡಲ್ಲಿರ್ತಾನೆ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಗುರು ಡಿಸೈಡ್ ಮಾಡುವಂಥದ್ದು. ಅವರಲ್ಲಿ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಬ್ರಾಹ್ಮಣ, ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಕ್ಷತ್ರಿಯ, ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ, ಶೂದ್ರ ಕ್ವಾಲಿಟಿ ಇದ್ರೆ ಶೂದ್ರ ಅಂತೇಳಿ. ಸೊ ಈಗ ಅಟ್ ಪ್ರೆಸೆಂಟ್ ಏನಾಗಿದೆ, ಎಜುಕೇಶನ್ ಅಂತ ಹೇಳಿದ್ರೆ ಇದು ಜಸ್ಟ್ ನಮಗೆ ಒಂದು ಜಾಬ್ ಸಿಗ್ಲಿಕ್ಕೋಸ್ಕರ ನಾವು ಎಜುಕೇಶನ್ ಅಂತ ಮಾಡುವಂಥದ್ದು. ಆದ್ರೆ ಈ ಎಜುಕೇಶನ್ ಇಂದ ನಮಗೆ ಸಾಯುವಾಗ ಯಾವುದೇ ಅದರಲ್ಲಿ ನಮಗೆ ಅನುಕೂಲ ಆಗೋದಿಲ್ಲ. ಹೇಳಿದ್ರೆ ಅದು ಇಲ್ಲಿಗೆ ಮುಗಿದೋಗುತ್ತೆ ಈ ಜನ್ಮಕ್ಕೆ, ನಾವೆಷ್ಟೇ ಒಂದು ಉನ್ನತ ಹುದ್ದೆಯಲ್ಲಿ ಇದ್ರೂ ಕೂಡ. ಆದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದ್ರೆ ಅದು ನಮಗೆ ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು. ಹಾಗೆ ಇಲ್ಲಿ ಗುರುಕುಲ ಎಜುಕೇಶನ್ ಅಲ್ಲಿ ಅರ್ಜುನ 5 ವರ್ಷ ಮನೆಯಲ್ಲಿ ಇದ್ದ, ನಂತರ ಕಾಡಲ್ಲಿ 20 ವರ್ಷ ಇರ್ತಾನೆ. ಅದು ಕೂಡ ಹೇಗೆ ಅಂತ ಹೇಳಿದ್ರೆ, ಎಷ್ಟೊಂದು ಅರ್ಜುನ ಒಂದು ಕಾನ್ಸಂಟ್ರೇಟೆಡ್ ಆಗಿದ್ದ, ಎಷ್ಟು ಕಾನ್ಸಂಟ್ರೇಷನ್ ಇತ್ತು ಅವನಲ್ಲಿ ಅಂತ ಹೇಳಿದ್ರೆ, ಒಮ್ಮೆ ಗುರುಗಳು ಶಿಷ್ಯರನ್ನೆಲ್ಲ ಕರೆದು ಹೇಳ್ತಾರೆ, ನೀವು ಆ ಮರದಲ್ಲಿ ಒಂದು ಹಕ್ಕಿ ಇದೆ, ಅಂದ್ರೆ ಕಣ್ಣಿಗೆ ಬಾಣ ಹೊಡ್ಬೇಕು ಅಂತೇಳಿ. ಆಗ ಗುರುಗಳು ಕೇಳ್ತಾರೆ, ನಿಮಗೆಲ್ಲ ಏನ್ ಕಾಣಿಸ್ತಾ ಇದೆ ಮರದಲ್ಲಿ ಅಂತ. ಶಿಷ್ಯರು ಹೇಳ್ತಾರೆ, ನಮಗೆ ಇದು ರೆಂಬೆ, ಕೊಂಬೆ, ಎಲೆ, ಹಕ್ಕಿ ಎಲ್ಲ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಅರ್ಜುನ ಹೇಳ್ತಾನೆ, ಗುರುವರ್ಯ, ಪಕ್ಷಿಯ ಅಕ್ಷಯ ವಿನಃ ಬೇರೇನು ಕಾಣಿಸೋದಿಲ್ಲ ಅಂತೇಳಿ. ಅಷ್ಟೊಂದು ಆ ಏಕಾಗ್ರತೆ ಇತ್ತು ಅವನಲ್ಲಿ, ದೃಢ ನಿರ್ಧಾರ ಇತ್ತು. ಪಕ್ಷಿಯ ಕಣ್ಣು ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ ನನ್ಗೆ ಅಂತೇಳಿ, ಅಷ್ಟು ಆ ರೀತಿಯಾಗಿ ಇದ್ದ ಬಾಲ್ಯದಲ್ಲಿ. ಹಾಗೂ ದ್ರೌಪದಿಯ ಸ್ವಯಂವರ ಸಮಯದಲ್ಲಿ ನಿಮ್ಗೆ ಗೊತ್ತಿದೆ ಹೇಗೆ ಅರ್ಜುನನು ಗೆಲ್ತಾನೆ ಅಂತ ಹೇಳಿ. ನಂತರ ಪಾಂಡವರನ್ನು ಈ ಕಾಡಿಗೆ ಹೋಗ್ಲಿಕ್ಕೆ ಹೇಳ್ತಾರೆ, ವನವಾಸಕ್ಕೆ ಹೋಗ್ಲಿಕ್ಕೆ ಹೇಳಿದಾಗ ಕೂಡ ಅಲ್ಲಿ ಅರ್ಜುನ ಏನ್ ಮಾಡ್ತಾನೆ, ಶಿವನ ಜೊತೆ ಹೋರಾಟ ಮಾಡಿ ಶಿವನನ್ನು ಮೆಚ್ಚಿಸಿ, ಅಂದ್ರೆ ಶಿವನ ಮೆಚ್ಚುಗೆಗೆ ಪಾತ್ರನಾಗಿ ಈ ಪಶುಪತಾಸ್ತ್ರವನ್ನು ಪಡೆಯುವಂಥದ್ದು. ಈ ರೀತಿಯಾಗಿ ಒಂದು ಏಕಾಗ್ರತೆ,
ಮತ್ತು ಪರಾಕ್ರಮಿ ಇದೆಲ್ಲವೂ ಇತ್ತು ಅರ್ಜುನನಲ್ಲಿ. ಆದ್ರೂ ಕೂಡ ಅರ್ಜುನ ಹೇಳುವಂತದ್ದೇನು, ಮತ್ತೆ ಅರ್ಜುನ ನರನಾರಾಯಣರಾಗಿ ಬರುವಂತದ್ದು. ನರ ಅಂತ ಹೇಳಿದ್ರೆ ಅರ್ಜುನ, ನಾರಾಯಣ ಅಂತ ಹೇಳಿದ್ರೆ ಕೃಷ್ಣ, ಈ ರೀತಿಯಾಗಿ ಬರುವಂತದ್ದು. ಇಷ್ಟು ಕೃಷ್ಣನ ನಿತ್ಯ ಸಂಗಾತಿ ಆಗಿರ್ತಾನೆ ಅರ್ಜುನ, ಕ್ಲೋಸೆಸ್ಟ್ ಅಸೋಸಿಯೇಟೆಡ್ ಆಗಿರ್ತಾನೆ. ಮತ್ತೆ ಅವನ್ ಕೇಳ್ತಾನೆ 4ನೇ ಅಧ್ಯಾಯದಲ್ಲಿ ಕೃಷ್ಣನಲ್ಲಿ, ನೀನು ವಿವಸ್ವಾನನಿಗೆ ಹೇಳಿದೆ ಅಂತ ಹೇಳ್ತೀಯಾ, ಮತ್ತೆ ನಾನು ಮತ್ತೆ ನೀನು ಹೇಗೆ ಸಮಕಾಲೀನರಾಗಿರ್ತೇವೆ ಅಂತೇಳಿ. ಆಗ ಕೃಷ್ಣ ಹೇಳ್ತಾನೆ, ಯಾವಾಗೆಲ್ಲ ನಾನ್ ಬರ್ತೇನೆ ಅವಾಗೆಲ್ಲ ನೀನು ಕೂಡ ಬರ್ತೀಯಾ, ಆದ್ರೆ ನಿನ್ಗೆ ಯಾವ್ದು ನೆನಪಿಲ್ಲ ಅಂತ ಹೇಳಿದ್ರೆ ಅವನು ನಿತ್ಯ ಸಂಗಾತಿ ಆಗಿರ್ತಾನೆ ಕೃಷ್ಣನನ್ನು. ಇಂಥ ಅರ್ಜುನ ಅಂತ ಹೇಳಿದ್ರೆ ಇಲ್ಲಿ ಅರ್ಜುನ ಮಾಮೂಲಿ ಜನ ಅಲ್ಲ. ಅಂತ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಚಂಚಲಂ ಹಿ ಮನಾ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯುರಿವಾಸು ದುಷ್ಕರಂ. ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಸೊ ಅಂತ ಅರ್ಜುನ ಹೇಳುವಂಥದ್ದು, ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಾಳಿಯನ್ನಾದ್ರೂ ನಿಯಂತ್ರಿಸಬಹುದು, ಆದ್ರೆ ಮನಸ್ಸನ್ನು ನಿಯಂತ್ರಿಸೋದಕ್ಕಾಗೋದಿಲ್ಲ. ಈ ಒಂದು ಕ್ಷಣದಲ್ಲಿ ಈಗ ಕ್ಲಾಸ್ ಕೇಳ್ತಾ ಇರುತ್ತೆ ಮನಸ್ಸು, ಆದ್ರೆ ಇಲ್ಲಿ ಕ್ಲಾಸ್ ಕೇಳ್ತಾ ಇರ್ತೀವಿ, ಆದ್ರೆ ಮನಸ್ಸು ಇನ್ನೆಲ್ಲಿಯೋ ಹೋಗಿರ್ತದೆ, ತುಂಬಾ ಫಾಸ್ಟ್ ಆಗಿ ಹೋಗುವಂಥದ್ದು. ಅದಕ್ಕೆ ಭಗವಂತ ಹೇಳ್ತಾನೆ, ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗ್ರಹ್ಯತೆ. ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಇಲ್ಲಿ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ ಅರ್ಜುನ, ಆದ್ರೆ ನೀನು ಯೋಗ್ಯವಾದ ವೈರಾಗ್ಯದಿಂದ ಮತ್ತೆ ನಿರಂತರ ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತ ಹೇಳಿದ್ರೆ, ಜಪ ಮಾಡುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ಜಪ ಮಾಡೋದ್ರಿಂದ ಈ 16 ಮಂತ್ರಗಳು ನಮ್ಮ ಮನಸ್ಸನ್ನು ನಿಗ್ರಹದಲ್ಲಿಡುತ್ತೆ. ಮತ್ತೆ ಈ ಯುಗ ಧರ್ಮಕ್ಕೆ ಏನಾಗುತ್ತೆ, ಹರಿನಾಮ ಸಂಕೀರ್ತನೆ ಇದು ತುಂಬಾ ಪವರ್ಫುಲ್ ಆಗಿರುವಂತದ್ದು ಮತ್ತು ಯೂಸ್ಫುಲ್ ಆಗಿರುವಂತದ್ದು. ಸೊ ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರ ಆಗೋದು ಕಷ್ಟ. ಯಾಕೆಂದ್ರೆ ನಮ್ಮ ಮನಸ್ಸು ನಮ್ಮ ಶತ್ರು ಆಗಿದೆ. ಮನಸ್ಸು ನಮ್ಮನ್ನು ಹರಾಸ್ ಮಾಡ್ತಾ ಇರುತ್ತೆ. ಸೊ ನಮ್ಮ ಕೈಯಲ್ಲಿದೆ, ಮನಸ್ಸನ್ನು ಶತ್ರು ಕೂಡ ಮಾಡ್ಬೋದು, ಮಿತ್ರ ಕೂಡ ಮಾಡ್ಬೋದು. ಮನಸ್ಸು ಹೇಗೆ ಮಿತ್ರ ಆಗುತ್ತೆ ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆ ತಗೊಂಡು ನಾವು ಈ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ ನಮ್ಮ ಮನಸ್ಸು ನಮ್ಮ ಮಿತ್ರ ಆಗುತ್ತೆ. ನಮ್ಮ ಮನಸ್ಸು ಇಂದ್ರಿಯಗಳು ನಮ್ಮ ಕಂಟ್ರೋಲ್ ನಲ್ಲಿ ಇರುತ್ತೆ. ಇಲ್ಲದಿದ್ರೆ ನಾವು ಇಂದ್ರಿಯಗಳು ಮತ್ತು ಮನಸ್ಸು ಹೇಳಿದಾಗೆ ಕೇಳ್ತೇವೆ, ಅವಾಗ ಏನಾಗುತ್ತೆ, ಮನಸ್ಸು ನಮ್ಮ ಶತ್ರು ಆಗುತ್ತೆ. असंयत्मात्मना योगो दुष्प्राप इति मे मतिः वश्यात्मना तु यतता ಶಕ್ಯೋ ವಾಪ್ತುಂ ಉಪಾಯತಃ. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸನ್ನು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ಹೇಗೆ ಮನಸ್ಸನ್ನು ನಾವು ಕಂಟ್ರೋಲ್ ಅಲ್ಲಿ ಇಡ್ಬೋದು ಅಂತ ಹೇಳಿದ್ರೆ, ಭಕ್ತರ ಸಂಘ ಮಾಡ್ಬೇಕು. ಈಗ ನಾವು ಭಗವದ್ಗೀತೆ ಭಾಗವತಂ ಕ್ಲಾಸ್ ಕೇಳುವಂಥದ್ದು, ಪ್ರತಿನಿತ್ಯ ಬೆಳಿಗ್ಗೆ ಝೂಮ್ ಲಿಂಕ್ ಅಲ್ಲಿ ನೀವು ಮಂಗಳಾರತಿ ಅಟೆಂಡ್ ಮಾಡೋದು, ಮತ್ತೆ ಪ್ರತಿ ಆದಿತ್ಯವಾರ ಟೆಂಪಲ್ಗೆ ಹೋಗುವಂಥದ್ದು. ಈಗ ಮಂಗಳೂರಲ್ಲಿ ಕುಲಾಯಲ್ಲಿ ಅಲ್ಲಿ ಹೊಸ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರಾಧಾ ಗೋವಿಂದರ ಒಂದು ಸುಂದರ ವಿಗ್ರಹವನ್ನು ನೋಡುವಂಥದ್ದು, ಭಕ್ತರ ಸಂಘದಲ್ಲಿ ಇದ್ದು ಕೀರ್ತನೆ ಮಾಡುವಂಥದ್ದು ಮತ್ತು ಪ್ರಸಾದವನ್ನು ಸ್ವೀಕರಿಸುವಂಥದ್ದು. ಇದೆಲ್ಲದರಿಂದ ಏನಾಗುತ್ತೆ, ನಮಗೆ ಮನಸ್ಸು ಕಂಟ್ರೋಲ್ ಅಲ್ಲಿರುತ್ತೆ.
ಮನಸ್ಸು ಕಂಟ್ರೋಲ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಆಕ್ಟಿವ್ ಆಗ್ತಾನೆ, ನಮಗೆ ಗೈಡ್ ಮಾಡ್ತಾನೆ ಪರಮಾತ್ಮ, ಹೀಗೆ ಮಾಡು ಅಂತ ಹೇಳಿ. ಸೊ ಪರಮಾತ್ಮ ಗೈಡ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಹೇಳುವಂತದ್ದು ಸಾಕ್ಷಾತ್ಕಾರ ಅಂತ ಹೇಳಿ. ಸೊ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಮೊದಲಿಗೆ ನಾವು ಶಾಸ್ತ್ರವನ್ನು ಓದ್ಬೇಕು, ಶಾಸ್ತ್ರವನ್ನು ತಿಳಿದುಕೊಂಡ ನಂತರ ಅದನ್ನು ಗುರುಗಳ ಮೂಲಕ ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇದಕ್ಕೆ ಅವಾಗ ಸಾಕ್ಷಾತ್ಕಾರ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಈಗ ಸಂಬಂಧ, ಅಭಿಧೇಯ, ಪ್ರಯೋಜನ. ಸಂಬಂಧ ಅಂತ ಹೇಳಿದ್ರೆ ನನಗೆ ಮತ್ತು ಭಗವಂತನಿಗೆ ಏನು ಕನೆಕ್ಷನ್, ಪ್ರಕೃತಿ ಅಂದ್ರೆ ಏನು, ನಾನು ಈ ದೇಹವಲ್ಲ, ನಾನು ಆತ್ಮ, ನನಗೆ ಮತ್ತು ಭಗವಂತನಿಗೆ ಏನು ಕನೆಕ್ಷನ್, ಪ್ರಕೃತಿ ಅಂದ್ರೆ ಏನು. ಅಭಿಧೇಯ ಅಂತ ಹೇಳಿದ್ರೆ ನಾವು ಆ ಸಂಬಂಧವನ್ನು ಗಟ್ಟಿ ಮಾಡುವಂತದ್ದು, ಜಪ ಮಾಡುವುದು, ಕೀರ್ತನೆ ಮಾಡುವುದು, ಕ್ಲಾಸ್ ಕೇಳುವುದು, ಭಾಗವತಂ ಭಗವದ್ಗೀತೆ ಪುಸ್ತಕ ಓದುವಂಥದ್ದು, ಇದಕ್ಕೆ ಅಭಿಧೇಯ ಅಂತ ಹೇಳಲಾಗ್ತದೆ, ಸಾಧು ಸಂಘ ಮಾಡುವಂಥದ್ದು. ಇನ್ನು ಪ್ರಯೋಜನ, ಇದು ಮಾಡೋದ್ರಿಂದ ಪ್ರಯೋಜನ ಏನು, ಕೃಷ್ಣ ಪ್ರೇಮ ಸಿಗ್ತದೆ. ಹಾಗಾಗಿ ನಾವು ಸಂಬಂಧ ಅಭಿಧೇಯ ನಮ್ಮದು ಒಳ್ಳೇದಿರ್ಬೇಕು, ಅವಾಗ ನಮಗೆ ಕೃಷ್ಣನ ಅನುಗ್ರಹ ಸಿಗುತ್ತೆ. ಕೇಳುವಂಥದ್ದು ಸಾಕ್ಷಾತ್ಕಾರ. ಹಾಗೆ ತ್ರಿಬಲ್ S ಅಂತ ಹೇಳಿದ್ರೆ ಸಾಧನ, ಸಂಘ, ಸೇವಾ, ಇದು 3 ಒಳ್ಳೇದಿದ್ರೆ ನಮಗೆ ಭಗವಂತನ ಪ್ರೇಮ ಸಿಗ್ತದೆ, ನಿಜವಾದ ಆನಂದ ಸಿಗ್ತದೆ ನಮ್ಗೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಿಕೊಂಡ್ರೆ ಮನಸ್ಸು ಕಂಟ್ರೋಲ್ ಆಗ್ತದೆ. ಯಾಕಂತ ಹೇಳಿದ್ರೆ ಮನಸ್ಸು ನಿಗ್ರಹ ಆಗ್ಬೇಕಿದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ಕೃಷ್ಣನ ಸೇವೆಯಲ್ಲಿ ನಾವು ಉಪಯೋಗಿಸ್ಬೇಕು. ವಿಫಲ ಯೋಗಿಯ ಗಮ್ಯಸ್ಥಾನ ಯಾವುದು? ವಿಫಲ ಯೋಗಿ ಅಂತ ಹೇಳಿದ್ರೆ ಒಂದಷ್ಟು ವರ್ಷಗಳ ಕಾಲ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತಿ ಸೇವೆ ಮಾಡ್ತಾರೆ, ನಂತರ ಅವರು ಅದರಿಂದ ವಿಮುಖರಾಗ್ತಾರೆ, ಮಧ್ಯದಲ್ಲಿ ಸ್ಟಾಪ್ ಮಾಡ್ತಾರೆ. ಅವರು ಎಲ್ಲಿಗೆ ಹೋಗ್ತಾರೆ ಸತ್ ಮೇಲೆ? ಇದನ್ನ ನೀವು ಚಾಟ್ ಅಲ್ಲಿ ಹಾಕ್ಬೋದು. ಓಕೆ, ಡಾಕ್ಟರ್ ಮಹಾಲಕ್ಷ್ಮಿ ಅವರು ಹೇಳ್ತಾ ಇರೋದು ಓನ್ಲಿ ಭಕ್ತಿ ಸೇವಾ ಅಂಡ್ ಮಹಾಮಂತ್ರ. ಓಕೆ, ಎಸ್. ವಿಫಲ ಯೋಗಿಯ ಗಮ್ಯಸ್ಥಾನ ಯಾವುದು? ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಹೀಗೆಂದನು, ಕೃಷ್ಣನೇ, ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಅನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿ ಯೋಗ ಸಂಸಿದ್ಧಿಯನ್ನು ಪಡೆಯದಿರುವ ಮನುಷ್ಯನ ಗತಿಯೇನು? ಅರ್ಜುನ ಕೃಷ್ಣನಲ್ಲಿ ಕೇಳ್ತಾ ಇದ್ದಾನೆ. ಈ ರೀತಿಯಾಗಿ ಆ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಅವರು ಏನಾಗ್ತಾರೆ, ಅವರ ಮುಂದೆ ಅವರ ಸಾವಿನ ನಂತರ ಏನು, ಎಲ್ಲಿಗೆ ಹೋಗ್ತಾರೆ ಅವರು ಅಂತ ಕೇಳಿದಾಗ, ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನುಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಅಭಿಜಾಯತೆ. ಯೋಗ ಭ್ರಷ್ಟನು ಪುಣ್ಯ ಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಇಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾನೆ, ಇದು ಅರ್ಜುನ ಕೃಷ್ಣನಲ್ಲಿ ಕೇಳುವಂಥದ್ದು. ಈಗ ಜೀವಿಯ ಸಹಜ ಸ್ವರೂಪ ಏನಾಗಿರ್ತದೆ? ಭಗವಂತನೊಡನೆ ಅವನ ಕಳೆದು ಹೋದ ಸಂಬಂಧವನ್ನು ಮರುಸ್ಥಾಪಿಸುವಂಥದ್ದು, ಮತ್ತೆ ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಹಂತವನ್ನು ಸಾಧಿಸುವಂಥದ್ದು. ಅಗತ್ಯವಾದ ಕರ್ಮಗಳು ಯಾವುದು ಅದನ್ನು ತಿಳಿಯುವಂಥದ್ದು. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವುದೆಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಯಾಶಕ್ತಿ ಜೊತೆ ಹೋರಾಟ ಮಾಡಿದಂತೆ, ಯುದ್ಧ ಮಾಡಿದಂತೆ. ಆಧ್ಯಾತ್ಮಿಕ ಮಾರ್ಗದಿಂದ ಬೇರೆ ಆದ್ರೆ ಪರಿಣಾಮ ಏನು ಅಂತ ಅರ್ಜುನ ಕೇಳ್ತಿದ್ದಾನೆ. ಇದಕ್ಕೆ ಭಗವಂತ ಹೇಳುವಂಥದ್ದು, ಯೋಗ ಭ್ರಷ್ಟನು ಅಂದ್ರೆ ಅತ್ಯಲ್ಪ ಪ್ರಗತಿಯ ನಂತರ ಭ್ರಷ್ಟರಾದವರು ಮತ್ತೆ ದೀರ್ಘಕಾಲ ಯೋಗಾಭ್ಯಾಸ ಮಾಡಿ ಭ್ರಷ್ಟರಾದರು. ಇದರಲ್ಲಿ 2 ವಿಧ ಅಂತ ನೋಡಿದಾದ್ರೆ, ಈಗ ಅತ್ಯಲ್ಪ ಪ್ರಗತಿ ಮಾಡಿದ ಪ್ರಗತಿಯ ನಂತರ ಅವರು ಭ್ರಷ್ಟರಾದ್ರೆ ಏನಾಗುತ್ತೆ, ಅವರು ಪುಣ್ಯ ಜೀವಿಗಳು ಪ್ರವೇಶಿಸಬಹುದಾದ ಉತ್ತಮ ಲೋಕಗಳಿಗೆ ಹೋಗ್ತಾರೆ, ಮತ್ತೆ ಈ ಲೋಕಕ್ಕೆ ಬರ್ತಾರೆ, ಮತ್ತೆ ಅವರು ಈ ಬ್ರಾಹ್ಮಣ ವೈಷ್ಣವ ಕುಟುಂಬದಲ್ಲಿ ಅವರು ಜನ್ಮ ಪಡೆದು ಭಕ್ತಿ ಸೇವೆಯನ್ನು ಮುಂದುವರಿಸಲಿಕ್ಕಾಗ್ತದೆ.
ಆದ್ರೆ ಈಗ ಭೌತಿಕವಾಗಿ ಎಷ್ಟೇ ಒಂದು ಉನ್ನತ ಮಟ್ಟದ ಹುದ್ದೆಯಲ್ಲಿ ಇದ್ರೂ ಕೂಡ ಏನಾಗ್ತದೆ, ನಾವು ಸಾಯುವಾಗ ಅದು ನಮ್ ಜೊತೆ ಬರೋದಿಲ್ಲ, ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಆದ್ರೆ ಆಧ್ಯಾತ್ಮಿಕದಲ್ಲಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್, ಸ್ವಲ್ಪ ಮಾಡಿದ್ರು ಕೂಡ ಅದು ನಮ್ಗೆ ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ಶಿಷ್ಯರಲ್ಲಿ, ನೀವೆಲ್ಲರೂ ಕೂಡ ಮಹಾಭಯದಿಂದ ಪಾರಾಗಿದ್ದೀರಿ ಅಂತ. ಆಗ ಶಿಷ್ಯರು ಕೇಳ್ತಾರೆ, ಆಚಾರ್ಯರೇ ಏನದು ಮಹಾಭಯ ಅಂತ ಹೇಳಿ. ಆಗ ಪ್ರಭುಪಾದರು ಹೇಳ್ತಾರೆ, ನೀವು ಕೃಷ್ಣ ಪ್ರಜ್ಞೆಯಲ್ಲಿದ್ದ ಕಾರಣ, ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದ ಕಾರಣ ನಿಮಗೆ ನೆಕ್ಸ್ಟ್ ಜನ್ಮ ಪ್ರಾಣಿ ಜನ್ಮ ಸಿಗೋದಿಲ್ಲ ಅಂತ ಹೇಳಿ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ, ಭಕ್ತಿ ಸೇವೆ ಮಾಡ್ತಾ ಇಲ್ಲ, ಅವರಿಗೆ ನೆಕ್ಸ್ಟ್ ಜನ್ಮ ಯಾವ ಪ್ರಾಣಿ ಜನ್ಮ ಸಿಗ್ಲಿಕ್ಕೆ ಸಾಧ್ಯತೆ ಇರುತ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಹೇಳುವಂಥದ್ದು ತುಂಬಾ ಮುಖ್ಯವಾಗಿರ್ತದೆ. ಸೊ ಇಲ್ಲಿ ಹೇಳುವಂಥದ್ದು, ಈ ರೀತಿಯಾಗಿ ಪುಣ್ಯ ಜೀವಿಗಳು ಪ್ರವೇಶಿಸಬಹುದಾದ ಉತ್ತಮ ಲೋಕಕ್ಕೆ ಹೋಗಿ ಅಲ್ಲಿ ಅವರು ಮತ್ತೆ ಈ ಲೋಕಕ್ಕೆ ಬಂದು ಅವರು ಶ್ರೀಮಂತ ಕುಟುಂಬದಲ್ಲಿ ಅಂದ್ರೆ ಬ್ರಾಹ್ಮಣ ವೈಷ್ಣವ ಫ್ಯಾಮಿಲಿಯಲ್ಲಿ ಹುಟ್ಟುವಂಥದ್ದು, ಭಕ್ತಿ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಿ ನಂತರ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮಾಯದೀದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದದ್ದು. ಸೊ ಇಲ್ಲಿ ದೀರ್ಘಕಾಲ 15, 25, 30 ವರ್ಷ ಎಲ್ಲ ಅಷ್ಟು ಅವರು ದೀರ್ಘಕಾಲ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ, ಇಲ್ಲಿ ಯೋಗಾಭ್ಯಾಸ ಅಂತ ಹೇಳಿದ್ರೆ ಭಕ್ತಿ ಸೇವೆಯನ್ನು ಮಾಡುವಂಥದ್ದು, ಮಾಡಿ ಅದರಲ್ಲಿ ವಿಫಲನಾದ್ರೆ ಮಧ್ಯದಲ್ಲಿ ಸ್ಟಾಪ್ ಆದ್ರೆ ಏನಾಗುತ್ತೆ, ಅವರು ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸ್ತಾರೆ. ಈ ರೀತಿಯಾದ ಒಂದು ಜನ್ಮ ಸಿಗುವಂಥದ್ದು ಬಹಳ ದುರ್ಲಭ. ನಂತರ ಅವರು ಭಕ್ತಿ ಸೇವೆಯಲ್ಲಿ ಪರಿಪೂರ್ಣರಾಗಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾ ತಮೋ ಮತಃ. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ ಅವನೇ ಎಲ್ಲಾ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಇಲ್ಲಿ ಭಗವಂತನ ವಿಷಯದಲ್ಲಿ ಪ್ರೀತಿ ಮತ್ತು ಭಕ್ತಿಗಳಿಂದ ಕೂಡಿದ ಸೇವೆಯ ಬಗ್ಗೆ ಹೇಳಲಾಗಿದೆ. ಪ್ರತಿಯೊಂದು ಜೀವಿಯು ಭಗವಂತನ ವಿಭಿನ್ನ ಅಂಶ. ಜೀವಿಯ ಸ್ವರೂಪ ಭಗವಂತನ ಸೇವೆ ಮಾಡೋದು. ಅವಜಾನಂತಿ ಮಾಮೂಢ ಅಂತ ಹೇಳಿದ್ರೆ ಮೂರ್ಖರು ಮತ್ತು ದುಷ್ಟರು ಮಾತ್ರ ಭಗವಂತನನ್ನು ನಿಂದಿಸ್ತಾರೆ. ಬೇರೆ ಬೇರೆ ಈಗ ದೈಹಿಕ ಪ್ರಕ್ರಿಯೆಗಳಿಂದ ಜ್ಞಾನಯುಗದಲ್ಲಿ ಪರಮಾತ್ಮನ ಧ್ಯಾನವು ಹೆಚ್ಚಿ ಮನಸ್ಸು ಅವನಲ್ಲಿ ನಿಲ್ಲಿಸಿದಾಗ ಅದಕ್ಕೆ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಈಗ ಅಷ್ಟಾಂಗ ಯೋಗವನ್ನು ದಾಟಿ ಭಗವಂತನ ಬಳಿಗೆ ಬಂದಾಗ ಇದಕ್ಕೆ ಭಕ್ತಿ ಯೋಗ ಅಂತ ಹೇಳಲಾಗ್ತದೆ. ಸೊ ಇಲ್ಲಿ ಭಕ್ತಿ ಯೋಗ ಅಂತ ಹೇಳಿದ್ರೆ ಭಕ್ತಿ ಸೇವೆಯನ್ನು ಮಾಡ್ತಾರೆ, ಸದಾ ಭಗವಂತನ ಸ್ಮರಣೆಯಲ್ಲಿಯೇ ಇರುವಂತದ್ದು. ಇದಕ್ಕೆ ಉದಾಹರಣೆಯಾಗಿ ನಾವು ನಾರದ ಮಹರ್ಷಿಗಳು ನೋಡ್ಬೋದು, ಸದಾ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರ್ತಾರೆ. ಅವರ ಬಳಿಗೆ ಹೋದವರನ್ನೆಲ್ಲ ಅವರು ಶುದ್ಧ ಭಕ್ತರನ್ನಾಗಿ ಮಾಡ್ತಾರೆ. ಈಗ ಪ್ರಹ್ಲಾದ್ ಮಹಾರಾಜ, ಧ್ರುವ ಮಹಾರಾಜ ಯಾರು ಹೋದ್ರು ಕೂಡ ಅವರು ಶುದ್ಧ ಭಕ್ತರಾಗ್ತಾರೆ. ಹಾಗಾಗಿ ಎಲ್ಲಾ ಇತರ ಯೋಗಗಳು ಭಕ್ತಿ ಯೋಗದ ಗುರಿಯತ್ತ ಸಾಗಿಸುತ್ತದೆ. ಈಗ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಭಕ್ತಿ ಯೋಗ. ಈ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ ಇದು ಹೇಗೆ ಅಂತ ಹೇಳಿದ್ರೆ ಇದು ಮೆಟ್ಟಿಲಿದ್ದಾಗೆ. ಅಂದ್ರೆ ಇಲ್ಲಿ ನಿಮ್ಗೆ ಬಹಳ ಸ್ಲೋಲಿ, ತುಂಬಾ ನಿಧಾನ ಆಗುತ್ತೆ ಹೋಗ್ಬೇಕಾದ್ರೆ. ಆದ್ರೆ ಭಕ್ತಿ ಯೋಗದಲ್ಲಿ ಅದು ಲಿಫ್ಟ್ ಇದ್ದಾಗೆ ಬಹಳ ವೇಗವಾಗಿ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಯೋಗ ಅಂತ ಹೇಳಿದ್ರೆ ನಿಮ್ಗೀಗ ಗೊತ್ತಾಯ್ತು. ಆಧ್ಯಾತ್ಮಿಕ ಅಭ್ಯಾಸವನ್ನು ಯೋಗ ಅಂತ ಹೇಳಲಾಗ್ತದೆ. ವಿವಿಧ ಯುಗಗಳಿಗೆ ವಿವಿಧ ಯೋಗಾಭ್ಯಾಸಗಳು. ಕೃತಿ ಅಧ್ಯಾಯತೋ ವಿಷ್ಣು ತ್ರೇತಾಯಂ ಯಜತೋ ಮಖೈಹಿ ದ್ವಾಪರೇ ಪರಿಚರ್ಯಾಯ ಕಲೌ ತದ್ದರಿ ಕೀರ್ತನಾತ್. ಇದು ನೀವು ಚೈತನ್ಯ ಚರಿತಾಮೃತ, ಇದು ಶ್ರೀಮದ್ ಭಾಗವತಂನ 12ನೇ ಸ್ಕಂದದ 3ನೇ ಅಧ್ಯಾಯದ 52ನೇ ಶ್ಲೋಕದಲ್ಲಿ ನೋಡ್ಬೋದು.
ಸತ್ಯಯುಗದಲ್ಲಿ ವಿಷ್ಣುವಿನ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞಗಳ ಆಚರಣೆ, ದ್ವಾಪರ ಯುಗದಲ್ಲಿ ಪ್ರಭುವಿನ ಪಾದಕಮಲಗಳ ಸೇವೆ, ಇವುಗಳಿಂದ ಯಾವ ಫಲವನ್ನು ಪಡೆಯಬಹುದೋ ಅವನ್ನೇ ಕಲಿಯುಗದಲ್ಲಿ ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಪಡೆಯಬಹುದು. ಸತ್ಯಯುಗದಲ್ಲಿ ಭಗವಾನ್ ಕೃಷ್ಣನ ಮೇಲೆ ಧ್ಯಾನ. ಆ ಸಮಯದಲ್ಲಿ ಜೀವಿತಾವಧಿ ಕೂಡ 1,00,000 ವರ್ಷ ಇದ್ರು. ಏನಾಗ್ತಿತ್ತು ಅಂತ ಹೇಳಿದ್ರೆ ಕಾಡುಗಳು ಕೂಡ ಇದ್ವು. ಆ ಒಂದು ದೀರ್ಘಕಾಲ ಧ್ಯಾನ ಮಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆ ಕೂಡ ಇತ್ತು, ಮನಸ್ಸು ಕೂಡ ಇತ್ತು. ಸೊ ಈಗ ನಿಮ್ಗೆ ತಿಳಿದಿರೋ ಹಾಗೆ ವಾಲ್ಮೀಕಿ ಮಹರ್ಷಿಗಳು ಅವರು 60,000 ವರ್ಷ ಧ್ಯಾನ ಮಾಡಿ ನಂತರ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುವಂಥದ್ದು. ಇದು ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ಅಷ್ಟು ಕಾಡುಗಳು ಕೂಡ ಇಲ್ಲ. ಕಲಿಯುಗದಲ್ಲಿ ಮತ್ತೆ ಜೀವಿತಾವಧಿ ಕೂಡ 100 ವರ್ಷ, ಅದು ಕೂಡ 80 ಈ ರೀತಿಯಾಗಿ ಹೇಳ್ಬೋದು. ಇನ್ನು ತ್ರೇತಾಯುಗ ದುಬಾರಿ ಯಜ್ಞಗಳ ಆಚರಣೆ ಮಾಡ್ತಾ ಇದ್ರು. ಹೇಗೆ ಅಂತ ಹೇಳಿದ್ರೆ ಪ್ಯೂರ್ ತುಪ್ಪವನ್ನು ಉಪಯೋಗಿಸ್ತಾ ಇದ್ರು. ಹಾಗೆ ಮಂತ್ರ ಪಠಣ ಮಾಡ್ತಾ ಇದ್ರು. ಹೇಗೆ ಅಂತ ಹೇಳಿದ್ರೆ ಆ ಮಂತ್ರದಿಂದವೇ ಬೆಂಕಿ ಧರಿಸ್ತಾ ಇದ್ರು. ಹಾಗೆ ಆ ಯಜ್ಞಕ್ಕೆ ಯಾವ್ದಾದ್ರು ಪ್ರಾಣಿಯನ್ನು ಬಲಿ ಕೊಟ್ಟು ಕೂಡ ಅದು ಮರುಜನ್ಮ ಪಡಿತಾ ಇತ್ತು. ಈ ರೀತಿಯಾಗಿ ತುಂಬಾ ಪವರ್ಫುಲ್ ಆಗಿತ್ತು. ಅದು ತ್ರೇತಾಯುಗದಲ್ಲಿ ಯಜ್ಞಗಳನ್ನು ಮಾಡ್ತಾ ಇದ್ರು, ದುಬಾರಿ ಯಜ್ಞಗಳನ್ನು. ಅದು ಕೂಡ ಈ ಯುಗಕ್ಕೆ ಸಾಧ್ಯ ಇಲ್ಲ, ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ದ್ವಾಪರ ಯುಗ ಇಲ್ಲಿ ವಿಸ್ತಾರವಾದ ದೇವಾಲಯದ ಪೂಜೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಭಗವಂತನಿಗೆ ನೈವೇದ್ಯ ಮಾಡಿ ಸಾವಿರಾರು ಜನ ಪೂಜೆಯಲ್ಲಿ ನಿರತರಾಗಿದ್ರು, ಅರ್ಚನೆಯಲ್ಲಿ. ಅಂತ ಹೇಳಿದ್ರೆ ಈಗ ಕಲಿಯುಗದಲ್ಲಿ ಆ ರೀತಿಯಾಗಿ ಪೂಜೆ ಮಾಡಲು ಮುಂದೆ ಬರೋದಿಲ್ಲ ಜನ, ಯಾಕಂದ್ರೆ ಸಮಯದ ಅಭಾವ ಇರುತ್ತೆ. ಮತ್ತು ತ್ರೇತಾಯುಗದಲ್ಲಿ ಹೇಗೆ ಅಂತ ಹೇಳಿದ್ರೆ 10,000 ವರ್ಷ ಅಷ್ಟು ಜೀವಿತಾವಧಿ ಇತ್ತು. ಮತ್ತು ದ್ವಾಪರ ಯುಗದಲ್ಲಿ 1,000 ವರ್ಷ ಈ ರೀತಿಯಾಗಿ ಜೀವಿತಾವಧಿ ಇತ್ತು. ಪ್ರತಿ ಅರ್ಧ ಗಂಟೆಗೊಮ್ಮೆ ನೈವೇದ್ಯ ಮಾಡ್ತಾ ಭಗವಂತನ ಒಂದು ಪೂಜೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಕಲಿಯುಗದಲ್ಲಿ ಪ್ರಸ್ತುತ ಈಗ ಏನಂತ ಹೇಳಿದ್ರೆ ಭಗವಂತನ ಪವಿತ್ರ ನಾಮ ಪಠನೆ ಮಾಡುವಂಥದ್ದು. ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಯಜ್ಞ ನೀಡಲು ಬಂದಿರುವಂಥದ್ದು. ಎಲ್ಲ ಜೀವಿಗಳು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸುಲಭವಾದ ಒಂದು ದಾರಿಯನ್ನು ನೀಡಿರುವಂಥದ್ದು. ಇದನ್ನು ಕಲಿ ಸಂತರಿಯ ಉಪನಿಷತ್ತಿನಲ್ಲಿ ಹೇಳಲಾಗುತ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲಾ ವೈದಿಕ ಸಾಹಿತ್ಯವನ್ನು ಶೋಧಿಸಿದ ನಂತರ ಈ ಯುಗಕ್ಕೆ ಹರೇ ಕೃಷ್ಣ ಜಪಕ್ಕಿಂತ ಹೆಚ್ಚು ಭವ್ಯವಾದ ಧರ್ಮದ ವಿಧಾನವನ್ನು ಕಂಡು ಹಿಡಿಯಲಾಗುವುದಿಲ್ಲ. ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರವೇ ಶ್ರೇಷ್ಠವಾಗಿರುವಂಥದ್ದು ಈ ಯುಗದಲ್ಲಿ. ನಾರಾಯಣ ಸಂಹಿತೆಯಲ್ಲಿ ಕೂಡ ಹೇಳಲಾಗ್ತದೆ, ಕಲಿಯುಗದಲ್ಲಿ ಜನರಿಗೆ ಕೇವಲ ಪರಮೇಶ್ವರನ ಪವಿತ್ರ ನಾಮದ ಜಪವನ್ನು ಮಾಡಬೇಕು. ಶಾಸ್ತ್ರ ಸಂದರ್ಭ. ಹರೇ ನಾಮ ಹರೇ ನಾಮೇವ ಕೇವಲಂ ಕಲೌ ನಾಸ್ತಿ ಏವಾ ನಾಸ್ತಿ ಏವ ಗತಿರನ್ಯತಾ. ಇದು ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ 17ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಹೇಳಲಾಗ್ತದೆ. ಅಂದ್ರೆ ಕಲಿಯುಗದಲ್ಲಿ ಹರಿನಾಮವೇ ಮಾಡ್ಬೇಕು. ಈಗ ವೇದವ್ಯಾಸರು ಒಮ್ಮೆ ಹೇಳಿದ್ರೆ ಅದು ವೇದವಾಕ್ಯ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಇಲ್ಲಿ 3 ಬಾರಿ ಹೇಳಿದ್ದಾರೆ ಹರಿನಾಮವೇ ಮಾಡ್ಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳಿ. ಈ ಕಲಿಯುಗದಲ್ಲಿ ಪವಿತ್ರವಾದ ಹರಿನಾಮ ಸ್ಮರಣೆಯನ್ನು ಬಿಟ್ಟರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇರೆ ದಾರಿ ಇಲ್ಲ. ಇನ್ನು ಅದೇ ಚೈತನ್ಯ ಚರಿತಾಮೃತದ ಆದಿಲೀಲಾ 17ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ. ಧರ್ಮ ಗ್ರಂಥದ ಉಲ್ಲೇಖಗಳು. ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಷ ನಾಶನಂ ನಾತಾ ಪರತರೋಪಾಯಃ ಸರ್ವ ವೇದೇಶು ದೃಶ್ಯತೆ. ಇದು ಶ್ರೀಮದ್ ಭಾಗವತಂನಲ್ಲಿ 12ನೇ ಸ್ಕಂದದ
3ನೇ ಅಧ್ಯಾಯದ 51ನೇ ಶ್ಲೋಕದಲ್ಲಿ ಹೇಳಲಾಗ್ತದೆ, ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ. ಅದೇನು? ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ಮುಕ್ತಿ ಪಡೆಯುವುದು, ಭಗವಂತನ ಧಾಮಕ್ಕೆ ಹೋಗ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಬ್ಬರೇ ಹೇಳಿದ್ರೆ ಅದು ನಮಗೆ ಕೇಳಿಸುವ ರೀತಿಯಾಗಿ ನಾವು ಹೇಳ್ತಾ ಹೋದ್ರೆ ಅದನ್ನು ಜಪ ಅಂತ ಹೇಳಲಾಗ್ತದೆ. ಕೀರ್ತನೆ ಮಾಡುವಂಥದ್ದು, ಒಬ್ಬರು ಹೇಳುವಂಥದ್ದು ರಾಗವಾಗಿ, ಉಳಿದವರು ಅದನ್ನು ರಿಪೀಟ್ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು. ಶಾಸ್ತ್ರ ಸಂದರ್ಭ ಜಪಕ್ಕಾಗಿ ಪ್ರಭುವಿನ ಪವಿತ್ರ ನಾಮ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಸಮಸ್ತ ಯಜ್ಞಗಳು ಪವಿತ್ರವಾದದ್ದು ನಾಮ ಸಂಕೀರ್ತನೆ. ಇದು ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಯಜ್ಞಗಳಲ್ಲೆಲ್ಲ ಶ್ರೇಷ್ಠವಾದಂಥದ್ದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು, ಜಪಯಜ್ಞ. ಮಹಾಮಂತ್ರವನ್ನು ಜಪಿಸಲು ಹೀಗೆ ಮಾಡಿ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಪಂಚತತ್ವ ಮಂತ್ರವನ್ನು ಜಪಿಸಬೇಕು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಮಂತ್ರವನ್ನು ನಿಮಗೆ ಕೇಳುವಷ್ಟು ಜೋರಾಗಿ ಜಪಿಸಿ. ನಮಗೆ ಆ ಮಂತ್ರವನ್ನು ನಾವು ಕೇಳುವಷ್ಟು ಜೋರಾಗಿ ಜಪಿಸಬೇಕು, ಮನಸ್ಸಿನಲ್ಲಿ ಜಪಿಸಬಾರದು. ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಅಂತ ಹೇಳಿದ್ರೆ ರಾಧಾರಾಣಿ. ಸೊ ಇಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. ಓ ರಾಧಾರಾಣಿ, ಓ ಶ್ರೀಕೃಷ್ಣನ ದಿವ್ಯ ಶಕ್ತಿ, ಓ ಸರ್ವಾಕರ್ಷಕ ಶ್ರೀಕೃಷ್ಣ, ದಯವಿಟ್ಟು ನಿನ್ನ ಭಕ್ತಿ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಿ ಅಂತ ಹೇಳಿ ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು. ಗೌರವ, ಭಕ್ತಿ ಮತ್ತು ಏಕಾಗ್ರತೆಯಿಂದ ಜಪ ಮಾಡಿ. ನೀವು ಯಾವುದೇ ಸ್ಥಳದಲ್ಲಿ ಜಪಿಸಬಹುದು, ಕುಳಿತುಕೊಳ್ಬಹುದು ಅಥವಾ ನಡೆಯಬಹುದು, ಯಾವುದೇ ದಿಕ್ಕನ್ನು ಎದುರಿಸಬಹುದು, ಯಾವುದೇ ಸಮಯದಲ್ಲಿ ಜಪಿಸಬಹುದು. ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ ಮುಂಜಾನೆಯಲ್ಲಿ ಜಪಿಸುವಂಥದ್ದು. ಸ್ನಾನ ಮಾಡುವ ಮೊದಲು ಅಥವಾ ನಂತರ ನೀವು ಜಪಿಸಬಹುದು. ಯೂಶಲಿ ಸ್ನಾನ ಮಾಡಿದ ನಂತರ ಜಪಿಸಿದ್ರೆ ಒಳ್ಳೆಯದು. ಎಣಿಕೆ ಇಟ್ಟುಕೊಂಡು ಜಪಿಸಲು ಸೂಚಿಸಲಾಗ್ತದೆ. ಸೊ ನೀವು ಇಲ್ಲಿ ಜಪಮಾಲೆಯನ್ನು ಈ ರೀತಿಯಾಗಿ ಸಾಕ್ಷಿ ಮಾಲೆ ಅಂತ ಇರುತ್ತೆ. ಇದರಲ್ಲಿ ನೀವು ಎಷ್ಟು ಜಪ ಆಗಿದೆ ಇದನ್ನು ನಾವು ಎಣಿಕೆ ಇಡುವಂಥದ್ದು. ಅಂದ್ರೆ ಫುಲ್ ಹರೇ ಕೃಷ್ಣ ಮಹಾಮಂತ್ರವು 16 ಮಂತ್ರವನ್ನು 108 ಸಲ ನಾವು ಜಪಿಸೋದು. ಈಗ 1 ಬೀಟ್ಸ್ ಅಂತ ಹೇಳಿದ್ರೆ ಇದು ಕೃಷ್ಣಮಣಿ. ಸೊ ಇಲ್ಲಿ ನಾವು ಈ ರೀತಿಯಾಗಿ ಇಟ್ಕೊಂಡು ಪಂಚತತ್ವ ಮಂತ್ರ ಹೇಳುವಂಥದ್ದು. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಇದು ಇಟ್ಕೊಂಡು ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳೋದಕ್ಕಿಲ್ಲ. ನಂತರ ನಾವು ಬೆರಳನ್ನು ಈ ರೀತಿಯಾಗಿ ಇಟ್ಕೊಂಡು ನಾವು ಜಪಿಸುವಂಥದ್ದು. ಫುಲ್ ಹರೇ ಕೃಷ್ಣ ಮಹಾಮಂತ್ರ ಕಂಪ್ಲೀಟ್ ಆದ್ಮೇಲೆ 16 ಮಂತ್ರ ಆದ್ಮೇಲೆ ನೆಕ್ಸ್ಟ್ ಬೀಡ್ಗೆ ಮೂವ್ ಮಾಡುವಂಥದ್ದು. ನೆಕ್ಸ್ಟ್ ಮಣಿಗೆ ನಾವು ಮೂವ್ ಮಾಡಿ 108 ಸಲ ಜಪಿಸಿದ್ರೆ ಅದು 1 ಮಾಲೆ ಆಗ್ತದೆ. ಇದನ್ನು ನೀವು ಭಗವದ್ಗೀತೆ ಪುಸ್ತಕವನ್ನು, ಪ್ರಭುಪಾದರ ಪುಸ್ತಕವನ್ನು ಪರ್ಚೇಸ್ ಮಾಡಿದ್ರೆ ಅಲ್ಲಿ ಪ್ರಭುಪಾದರು ಲಾಸ್ಟ್ ಪೇಜ್ ಅಲ್ಲಿ ವಿವರಿಸಿದ್ದಾರೆ ಯಾವ ರೀತಿ ಜಪ ಮಾಡ್ಬೇಕು ಅಂತ ಹೇಳಿ. 108 ಮಣಿಗಳನ್ನು ಹೊಂದಿರುವ ತುಳಸಿ ಮಾಲೆಯಲ್ಲಿ ಜಪಿಸುವಂಥದ್ದು, ಎಣಿಕೆ ಇಟ್ಟು ಜಪ ಮಾಡುವಂಥದ್ದು. ಆದ್ರೆ ನಾವು ಅಡುಗೆ ಮಾಡುವಾಗ ಈ ರೀತಿಯಾಗಿ ಜಪಿಸಬಹುದು, ಆದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಎಣಿಕೆ ಇಟ್ಟು ಜಪ ಮಾಡಿದ್ರೆ ನಾವು ಇಷ್ಟು ಜಪ ಮಾಡಿದ್ದೇವೆ ಅಂತ ಲೆಕ್ಕ ಮಾಡ್ಬೋದು. ಆದ್ರೆ ಸದಾ ಹರಿನಾಮ ಸ್ಮರಣೆಯನ್ನು ಮಾಡೋದು ಒಳ್ಳೆಯದು. ನಾವು ಜಪಿಸ್ತಾ ಇರ್ಬೋದು. ಏನೆಲ್ಲ ಮಾಡಬಾರ್ದು ಅಂತ ನೋಡೋಣ. ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನು ಮಾತ್ರ ಜಪಿಸಬಾರ್ದು. ಇಲ್ಲಿ ಮಹಾಮಂತ್ರದನ್ನ 16 ಮಂತ್ರವನ್ನು ಒಟ್ಟಿಗೆ ಹೇಳಬೇಕು. ಒಂದೊಂದು ಭಾಗವನ್ನು ಮಾತ್ರ 8 ಮಂತ್ರ ಹೇಳಿದ್ರೆ ಆ ರೀತಿಯಾಗಿ ಮಾಡಬಾರ್ದು. ಜಪ ಮಾಡುವಾಗ ಪುಸ್ತಕ, ಪತ್ರಿಕೆ ಓದೋದು ಅಥವಾ ಟಿವಿ ನೋಡೋದು ಮಾಡಬಾರದು.
ಜಪದ ಪ್ರಯೋಜನಗಳು ಏನು? ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಹೊಂದಬಹುದು. ಸೊ ಜಪ ಮಾಡೋದ್ರಿಂದ ಏನಾಗುತ್ತೆ? ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಹೊಂದಬಹುದು. ಅಭ್ಯಾಸದಲ್ಲಿರುವ ಅನಗತ್ಯ ಐಹಿಕ ಭೋಗಗಳಿಂದ ಪರಿಹಾರ ಸಿಗುತ್ತೆ. ಮಾನಸಿಕ ಒತ್ತಡದಿಂದ ಬಿಡುಗಡೆ. ಸೊ ನೀವು ನೋಡ್ಬೋದು, ಭಕ್ತರೆಲ್ಲರೂ ಕೂಡ ಸಂತೋಷವಾಗಿರ್ತಾರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದಾಗಿ, ಕೀರ್ತನೆ ಮಾಡೋದ್ರಿಂದಾಗಿ. ಮನಸ್ಸಿನ ಶಾಂತಿ, ನೆಮ್ಮದಿ. ಯಾಕಂತ ಹೇಳಿದ್ರೆ ಸುಖ ಹೇಳುವಂಥದ್ದು ದೇಹಕ್ಕೆ, ಶಾಂತಿ ಹೇಳುವಂಥದ್ದು ಮನಸ್ಸಿಗೆ, ಸಂತೋಷ ಹೇಳುವಂಥದ್ದು ಆತ್ಮಕ್ಕೆ. ಆತ್ಮ ಸಂತೃಪ್ತಿಯಾದರೆ ಎಲ್ಲವೂ ಸಂತೃಪ್ತಿ ಆಗುತ್ತೆ. ನಿಜವಾದ ಸಂತೋಷ ಹರೇ ಕೃಷ್ಣ ಮಹಾಮಂತ್ರದಿಂದ ನಿಜವಾದ ಸಂತೋಷ ಸಿಗ್ತದೆ. ಯಾಕಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ ಗೋಲೋಕೇರ ಪ್ರೇಮ ಧ್ವನಿ. ಅಲ್ಲಿ ನೇರವಾಗಿ ನಿಮಗೆ ಮತ್ತೆ ಕೃಷ್ಣನಿಗೆ ನೇರವಾದ ಕನೆಕ್ಷನ್ ಇರುತ್ತೆ. ಈ ಮಧ್ಯದಲ್ಲಿ ಬೇರೆ ಯಾರು ಇಲ್ಲ. ಸೊ ಹಾಗಾಗಿ ಭಗವಂತನ ಜೊತೆ ಕನೆಕ್ಟ್ ಮಾಡುತ್ತೆ. ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ನಿಜವಾದ ಸಂತೋಷ ಏನೆಂಬುದು ನಮಗೆ ತಿಳಿಯುತ್ತೆ. ಜ್ಞಾನೋದಯ ಆಗುತ್ತೆ. ಹರೇ ಕೃಷ್ಣ ಜಪ ಮಾಡುವ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ನೋಡೋಣ. ಇಲ್ಲಿ ಜಾರ್ಜ್ ಹ್ಯಾರಿಸನ್, ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಜಾರ್ಜ್ ಹ್ಯಾರಿಸನ್ ಅವರು ಮ್ಯೂಸಿಕ್ ಇಂದಾಗಿ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರಚಾರ ಮಾಡ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುವಂಥದ್ದು. ನಂತರ ಇವರು ಹೇಳುವಂಥದ್ದು ಜೀನ್ ಕ್ಲೌಡ್ ಹೆಲಿಚ್ ಅವರು, ಎವ್ರಿಥಿಂಗ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಫಾರ್ ಮೀ ವೆನ್ ಐ ಬಿಗ್ಯಾನ್ ಚಾಂಟಿಂಗ್ ಹರೇ ಕೃಷ್ಣ. ಎಲ್ಲವೂ ಇವರಿಗೆ ಆಗ್ತಾ ಬರ್ತದೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದಾಗಿ. ಅವರು ಡೈರೆಕ್ಟರ್ ಆಗಿರ್ತಾರೆ ಫ್ರಾನ್ಸ್ ಅಲ್ಲಿ. ಚಾಂಟಿಂಗ್ ಹರೇ ಕೃಷ್ಣ ಹ್ಯಾಸ್ ಮೇಡ್ ಎ ಟ್ರೆಮೆಂಡಸ್ ಇಂಪ್ಯಾಕ್ಟ್ ಇನ್ ಮೈ ಲೈಫ್. ಆಲ್ಬರ್ಟ್ ಬ್ರಷ್ ಫೋರ್ಡ್ ಅವರು ಹೇಳ್ತಾ ಇದ್ದಾರೆ. I have been chanting Hare Krishna for many years and I have never found anything more pleasurable. ಅವರು ತುಂಬಾ ವರ್ಷದಿಂದ ಇವರು ಜಪ ಮಾಡ್ತಾ ಇದ್ದಾರೆ. ಇವರು ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್. ಸೊ ಇವರಿಗೆ ಅಷ್ಟೊಂದು ಸಂತೋಷ ಸಿಕ್ಕಿದೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ. ಚಾಂಟಿಂಗ್ ಹರೇ ಕೃಷ್ಣ ಹ್ಯಾಸ್ ಹೆಲ್ಪ್ ಮೀ ಫೇಸ್ ಆಲ್ ದ ಅಪ್ಸ್ ಅಂಡ್ ಡೌನ್ಸ್ ಇನ್ ಮೈ ಲೈಫ್ ವಿತ್ ಎ ಗ್ರೇಟ್ ಕಾನ್ಫಿಡೆನ್ಸ್ ಅಂಡ್ ಪೀಸ್ ಆಫ್ ಮೈಂಡ್. ಇವರು ಋಷಿಕೇಶ್ ಮಫತ್ಲಾಲ್. ಇವರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಏನಾಗುತ್ತೆ? ಈ ಏರಿಳಿತ, ಜೀವನದ ಏರಿಳಿತವನ್ನು ಕಾನ್ಫಿಡೆನ್ಸ್ ಇಂದ, ಆತ್ಮವಿಶ್ವಾಸದಿಂದ ಹಾಗೂ ತಾಳ್ಮೆಯಿಂದ, ಸಹನೆಯಿಂದ ಎದುರಿಸಲು ಸಾಧ್ಯವಾಗಿದೆ. ಚಾಂಟಿಂಗ್ ಹೆಲ್ಪ್ ಮೀ ಟು ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ಇಟ್ ಚೇಂಜ್ಡ್ ಮೈ ವಿಷನ್ ಆಫ್ ಥಿಂಕಿಂಗ್. ಹೇಳಿದ್ರೆ ಇವರು ಮಾಡೆಲ್ ಆಗಿರ್ತಾರೆ. ಅವರು ಚಾಂಟಿಂಗ್ ಮಾಡೋದ್ರಿಂದಾಗಿ ಏನಾಗ್ತಾರೆ? ಅವರಲ್ಲಿ ತುಂಬಾ ಪರಿವರ್ತನೆ ಆಗುತ್ತೆ. ಇವರು ಆನ್ ಡಚ್ ಮಾಡೆಲ್ ಆಗಿರ್ತಾರೆ. ಇವರು ಕೂಡ ಮಾಡೆಲ್ ಆಗಿರುವ ಅವರು ಚಾಂಟಿಂಗ್ ಮಾಡೋದ್ರಿಂದ ಅವರಲ್ಲಿ ಬೈ ಸ್ಟಾರ್ಟಿಂಗ್ ಟು ಚಾಂಟ್ ಹರೇ ಕೃಷ್ಣ ಐ ಫೀಲ್ ಟ್ರೆಮೆಂಡಸ್ ಹ್ಯಾಪಿನೆಸ್. ತುಂಬಾ ಅವರಿಗೆ ಸಂತೋಷ ಹುಟ್ಟಿದೆ ಚಾಂಟಿಂಗ್ ಮಾಡೋದ್ರಿಂದ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ. ಇವರು ಯುರೋಪಿಯನ್ ಮಾಡೆಲ್ ಆಗಿದ್ದಾರೆ. My outlook towards life is lot more brighter after starting to associate with Hare Krishna devotees and chanting the Mahamantra. So, ಇವರು ಭಕ್ತರ ಜೊತೆ, ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಇವರಲ್ಲಿ ತುಂಬಾ ಚೇಂಜಸ್ ಆಗಿದೆ. ಬ್ರೂಸ್ ಪ್ಲೇನ್ ನೇವಿ ಆಫೀಸರ್ ಅವರು ಹೇಳ್ತಾ ಇದ್ದಾರೆ. ಚಾಂಟಿಂಗ್ ಮೇಕ್ಸ್ ಮೀ ಫೀಲ್ ಕ್ಲೋಸ್ ಟು ಗಾಡ್. ಇವರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದಾಗಿ ದೇವರಿಗೆ ಅತ್ಯಂತ ಸಮೀಪವಾಗಿರುವಂತೆ ಅವರಿಗೆ ಅನಿಸ್ತದೆ. ಮಾರ್ಕೋ ಫೆರಿನಿ, ಇಟಲೀಸ್ ಟಾಪ್ ಫರ್ನಿಚರ್ ಡಿಸೈನರ್. ಡೇವಿಡ್ Wolforo, Master of Social Service Program at Florida State University, researcher for studying the effects of chanting Hare Krishna Mahamantra. Paul Blair, printing executive. When I am stressed out, I chant
It's one thing which charges my batteries, it clears my mind and brings me back in focus. ಸೊ ಇವರಿಗೆ ಚಾಂಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಅದರಿಂದ ಶಕ್ತಿ ಬರುವಂಥದ್ದು. ಸ್ಯಾಲಿ ಅವರು ಹೇಳುವಂಥದ್ದು, ಮರ್ಚೆಂಡೈಸರ್ ಇವರು, ವೆನ್ ಐ ಆಮ್ ನರ್ವಸ್ ಐ ಫೈಂಡ್ ಚಾಂಟಿಂಗ್ ವೆರಿ ಕ್ಲೇಮಿಂಗ್, ಐ ಡೋಂಟ್ ಗೆಟ್ ಶೇಕನ್ ಅಪ್ ಅಟ್ ಲಿಟಲ್ ಥಿಂಗ್ಸ್. ಇವರಿಗೆ ಈ ಚಾಂಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಸಣ್ಣ ಸಣ್ಣ ವಿಷಯಕ್ಕೆ ಅವರು ವಿಚಲಿತರಾಗೋದಿಲ್ಲ. ರಮೇಶ್ ಲಾಲ್, ಟೊರೊಂಟೊ ಹೆಲ್ತ್ ಸ್ಪಾ ಪ್ರೊಪ್ರೈಟರ್ ಹೇಳುವಂಥದ್ದು, chanting Hare Krishna and reading authorized books on Krishna consciousness has brought me great peace. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದು ಹಾಗೂ ಪ್ರಭುಪಾದರ ಪುಸ್ತಕವನ್ನು ಓದುವಂಥದ್ದು, ಕೃಷ್ಣ ಪ್ರಜ್ಞೆಯ ಪುಸ್ತಕವನ್ನು ಓದುವುದರಿಂದ ಏನಾಗುತ್ತೆ, ಅವರಿಗೆ ತುಂಬಾ ಒಂದು ಮನಃಶಾಂತಿ ಕೊಟ್ಟಿದೆ. ಯು ಕ್ಯಾನ್ ಆಲ್ಸೋ ಚಾಂಟ್, ನೀವೆಲ್ಲರೂ ಕೂಡ ಜಪ ಮಾಡಿ ಹಾಗೂ ಸಂತೋಷವಾಗಿರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಬಹುದು. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.